ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಭೂಮಿ ಅನೇಕ ವಿಶಿಷ್ಟಗಳನ್ನು ಒಳಗೊಂಡಿರುವಂತಹ ಗ್ರಹವಾಗಿದೆ. ಭೂಮಿಯ ಮೇಲೆ ಅನೇಕ ಭೌಗೋಳಿಕ ಲಕ್ಷಣಗಳು, ಪ್ರಾಕೃತಿಕ ವಿಭಾಗಗಳು, ನೈಸರ್ಗಿಕ ಸಂಪನ್ಮೂಲಗಳಿಂದ ಆವೃತವಾಗಿರುವಂಥದ್ದಾಗಿದೆ. ಸಮುದ್ರ, ಸಾಗರ, ಭೂಪ್ರದೇಶ, ಮೈದಾನಗಳು, ಹಾಗೆಯೇ ಅರಣ್ಯಗಳು ಕೂಡ ಅದರಲ್ಲಿ ಪ್ರಮುಖವಾಗಿರುವಂಥದ್ದಾಗಿದೆ. ಕಾಡನ್ನು ಬೆಳೆಸಿ ಜೀವಗಳನ್ನು ಉಳಿಸಿ ಎನ್ನುವಂತಹ ರೀತಿಯಲ್ಲಿ ಕಾಡು, ಅರಣ್ಯಗಳು ನಮ್ಮ ಜೀವ ಸಂಕುಲದ ಜೀವ ವೈವಿಧ್ಯತೆಯನ್ನು ಉಳಿಸುವಂತಹ ಒಂದು ಕೊಡುಗೆಯಾಗಿರುವಂಥದ್ದಾಗಿದೆ. ಒಂದು ವಾತಾವರಣದ ವಾಯುಗುಣದ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳುವಲ್ಲಿ ಅರಣ್ಯಗಳು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಇಂತಹ ಅರಣ್ಯಗಳು ಅನೇಕ ರೀತಿಯಲ್ಲಿ ಪ್ರಕೃತಿಗೆ ಮತ್ತು ಪ್ರಾಣಿ ಸಂಕುಲಕ್ಕೆ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು, ಅನುಕೂಲತೆಯನ್ನು ಹೊಂದಿರತಕ್ಕಂಥವಾಗುತ್ತವೆ. ಹಾಗಾದರೆ ಭಾರತ ಅರಣ್ಯ ಪ್ರದೇಶಗಳನ್ನು ಹೊಂದಿರುವಂತಹದ್ದಾಗಿ ನಾವು ನೋಡ್ತಾ ಹೋದಾಗ, ಹಾಗಾದರೆ ಭಾರತದಲ್ಲಿರುವಂತಹ ಅರಣ್ಯಗಳು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದ್ದಾವೆ, ಅರಣ್ಯಗಳ ಪ್ರಮಾಣ ಎಷ್ಟಿದೆ, ಯಾವ ವಿಧದ ಅರಣ್ಯಗಳನ್ನು ಒಳಗೊಂಡಿರ್ತವೆ ಎನ್ನುವಂಥದ್ದು ತಿಳ್ಕೋಬೇಕಲ್ವಾ? ಹಾಗಾದರೆ ಇವತ್ತು ಪ್ರಸ್ತುತ ಅವಧಿಯಲ್ಲಿ ಈ ಒಂದು ಭಾರತದ ಅರಣ್ಯ ಸಂಪತ್ತು ಎನ್ನುವಂತಹ ಅಧ್ಯಾಯದ ಕುರಿತು ನಾವು ತಿಳಿದುಕೊಳ್ಳೋಣ. ಈ ಒಂದು ಅಧ್ಯಾಯದಲ್ಲಿ ಅರಣ್ಯಗಳ ಅರ್ಥ, ಅರಣ್ಯಗಳ ಪ್ರಾಮುಖ್ಯತೆ, ಅರಣ್ಯಗಳ ವಿಧಗಳು, ಹಾಗೆ ಅರಣ್ಯಗಳ ಹಂಚಿಕೆ ಭಾರತದಲ್ಲಿ ಹೇಗಿದೆ ಎನ್ನುವಂಥದ್ದು, ಅರಣ್ಯಗಳ ನಾಶ ಹೇಗಾಗ್ತಾ ಇದೆ, ಅರಣ್ಯಗಳನ್ನು ಹೇಗೆ ಸಂರಕ್ಷಿಸಬೇಕು, ಅರಣ್ಯಗಳಿಗೆ ಸಂಬಂಧಿಸಿರುವಂತಹ ಒಂದು ವನ್ಯಜೀವಿ ಸಂಪತ್ತುಗಳನ್ನಾಗಿ ಯಾವ ರೀತಿ ಗುರುತಿಸಲಾಗಿದೆ, ರಾಷ್ಟ್ರೀಯ ಉದ್ಯಾನವನಗಳ ಪ್ರಮಾಣವನ್ನು ಯಾವ ರೀತಿ ನಾವು ನೋಡ್ತಾ ಹೋಗ್ತಿದ್ದೀವಿ ಎನ್ನುವಂತಹ ಸವಿಸ್ತಾರವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಮೊದಲನೇದಾಗಿ ಅರಣ್ಯಗಳೆಂದರೇನು, ಕಾಡುಗಳೆಂದರೇನು? ಈ ಒಂದು ಸಸ್ಯಗಳಿಂದ, ಮರಗಳಿಂದ, ವೃಕ್ಷಗಳಿಂದ ಆವೃತವಾಗಿರುವಂತಹ ಒಂದು ವಿಸ್ತಾರವಾದಂತಹ ಪ್ರದೇಶವನ್ನೇ ಅರಣ್ಯ ಅಂತ ಕರೆಯುವುದಲ್ವಾ? ನೋಡಿ, ವೃಕ್ಷ ಮತ್ತು ಇತರೆ ಸಸ್ಯ ಸಂಕುಲಗಳಿಂದ ಆವರಿಸಿದ ವಿಶಾಲವಾದ ಭೂಭಾಗವೇ ಅರಣ್ಯ ಪ್ರದೇಶ. ವಿಶಾಲವಾಗಿರುವಂತಹ ರೀತಿಯಲ್ಲಿರಬೇಕು, ಸಸ್ಯ ಸಂಕುಲಗಳಿಂದ ಆವೃತವಾಗಿರಬೇಕು, ವೃಕ್ಷಗಳಿಂದ ಆವೃತವಾಗಿರುವಂತಹ ವಿಶಾಲವಾದಂತಹ ಭೂಪ್ರದೇಶವನ್ನೇ, ಭೂಭಾಗವನ್ನೇ ನಾವು ಅರಣ್ಯಗಳು ಅಂತೇಳಿ ಕರೀತಾ ಹೋಗ್ತೀವಿ. ಅರಣ್ಯಗಳು ಅನ್ನುವಂಥದ್ದು ಅನೇಕ ರೀತಿಯಿಂದ ಕೂಡಿರ್ತಕ್ಕಂಥದ್ದಾಗಿ ಆಯಾ ವಾಯುಗುಣಕ್ಕೆ ಅನುಗುಣವಾಗಿರುವಂತಹ ರೀತಿಯಲ್ಲಿ ಅವು ವೈವಿಧ್ಯತೆಯನ್ನು ಹೊಂದಿರುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಕೆಲವು ಕಡೆ ದಟ್ಟವಾಗಿ ಎತ್ತರವಾಗಿ ಬೆಳೆದಿರುವಂತಹ ಅರಣ್ಯಗಳನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ವಿಸ್ತೃತವಾದಂತಹ ರೀತಿಯಲ್ಲಿ ಬೆಳೆದಿರುವಂತಹ ಅರಣ್ಯಗಳನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಅದು ಏನೇ ಇರಲಿ, ಅರಣ್ಯಗಳು ಅದರದ್ದೇ ಆಗಿರ್ತಕ್ಕಂತಹ ಸ್ಥಾನಮಾನವನ್ನು, ಅದರದ್ದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದಿರ್ತವೆ. ಹಾಗಾದ್ರೆ ಈ ಅರಣ್ಯಗಳ ಪ್ರಾಮುಖ್ಯತೆಗಳೇನು, ಯಾವ ಯಾವ ರೀತಿಯಾಗಿ ಅರಣ್ಯಗಳು ತಮ್ಮ ಅನುಕೂಲವನ್ನ ಹೊಂದಿರ್ತವೆ ಎನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಅರಣ್ಯಗಳ ಒಂದು ಆರ್ಥಿಕ ಪ್ರಾಮುಖ್ಯತೆಯನ್ನು ನೋಡ್ತಾ ಹೋಗೋಣ. ಆರ್ಥಿಕವಾಗಿ ಅರಣ್ಯಗಳು ಪ್ರಾಮುಖ್ಯತೆಯನ್ನು ಗಳಿಸಿಕೊಂಡಿದ್ದಾವಲ್ವಾ? ಹೇಗೆ? ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಪ್ರಮುಖವಾಗಿದ್ದಾವೆ. ಆರ್ಥಿಕವಾಗಿ ಅರಣ್ಯಗಳು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥವಾಗಿದ್ದಾವೆ, ಮೂಲವಾಗಿರುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ನಂತರ ಮರದ ವಸ್ತುಗಳನ್ನು ಪೂರೈಸುತ್ತಾರೆ. ಮನೆಯ ಗೃಹೋಪಯೋಗಿ, ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು, ಈ ಇತರೆ ಒಂದು ವರ್ಗಗಳಲ್ಲಿ ನಾವು ಮರದ ವಸ್ತುಗಳನ್ನ ಎಲ್ಲಿಂದ ಪಡ್ಕೊಳ್ತೇವೆ? ಕಾಡುಗಳಿಂದ, ಅರಣ್ಯಗಳಿಂದಲೇ ಪಡ್ಕೊಳ್ತಾ ಇರುವಂಥದ್ದಿದೆ. ಕುರ್ಚಿಗಳು, ಮೇಜುಗಳು, ಚೇರ್ಗಳು, ಇತರ ಕಬೋರ್ಡ್ಗಳಾಗಿರ್ಬೋದು, ಬೀರುಗಳಾಗಿರ್ಬೋದು, ಹೀಗೆ ಅನೇಕ ರೀತಿಯಲ್ಲಿ ಮರದ ವಸ್ತುಗಳು ನಮಗೆ ಪೂರೈಕೆ ಮಾಡುತ್ತೆ. ಹಾಗೆ ಸೌದೆ ಆಗಿರ್ಬೋದು, ಹಾಗೆಯೇ ಈ ಚೌಬಿನೆ ಮರದ ವಸ್ತುಗಳಾಗಿರ್ಬೋದು, ಕೈಗಾರಿಕೆಗಳಿಗೆ ಕಚ್ಚಾ ಪದಾರ್ಥಗಳಾಗಿ ಕೂಡ ಇವು ಬಳಕೆಯಾಗಲ್ಪಡ್ತವೆ. ಹಾಗಾಗಿ ಅರಣ್ಯಗಳು ಸೌದೆಗೋಸ್ಕರ, ಹಾಗೆಯೇ ಮರದ ವಸ್ತುಗಳಿಗೋಸ್ಕರ, ಕೈಗಾರಿಕಾ ಕಚ್ಚಾ ಪದಾರ್ಥಗಳಾಗಿ ಕೂಡ ಬಳಕೆಯಾಗುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಜಾನುವಾರುಗಳಿಗೆ ಮೇವನ್ನು ಒದಗಿಸುತ್ತೆ. ಜಾನುವಾರುಗಳಿಗೆ, ದನಕರುಗಳಿಗೆ ಆಹಾರವನ್ನು ಒದಗಿಸಿಕೊಡುವಂತಹ, ಮೇವನ್ನು ಒದಗಿಸಿಕೊಡುವಂತಹ ತಾಣಗಳಾಗಿದ್ದಾವೆ. ಹಾಗೆ ಜನರಿಗೆ ಉದ್ಯೋಗಾವಕಾಶಗಳನ್ನು ಕೂಡ ಒದಗಿಸ್ತಾರೆ. ದೇಶದ ಆರ್ಥಿಕ ಬೆಳವಣಿಗೆಗೋಸ್ಕರ ಜನರಿಗೆ ಅನೇಕ ರೀತಿಯಲ್ಲಿ ಉದ್ಯೋಗ ಅವಕಾಶಗಳನ್ನು ಕೂಡ ಅರಣ್ಯಗಳು ನೀಡಿರುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೇವೆ. ಈ ಅರಣ್ಯಾಧಾರಿತ ಕಚ್ಚಾ ಪದಾರ್ಥಗಳಿಂದ ನಡೆಯುವಂತಹ ಕೈಗಾರಿಕೆಗಳು, ಅಲ್ಲಿ ಕೊಡುವಂತಹ ಉದ್ಯೋಗಗಳು ಅರಣ್ಯಗಳೇ ಕೊಟ್ಟಿರುವಂತಹ ಕೊಡುಗೆಯಾಗಿರುವಂಥದ್ದಲ್ವಾ? ಹೀಗೆ ಆರ್ಥಿಕವಾಗಿ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರುವಂಥದ್ದಾಗಿ ನಾವು ಈ ಅಂಶಗಳಲ್ಲಿ ನಾವು ನೋಡ್ತಾ ಹೋಗಬಹುದಾಗಿದೆ. ನಂತರ ಇದರ ನೈಜವಾಗಿರ್ತಕ್ಕಂಥ ಅನುಕೂಲಗಳು ಇದ್ದರೆ, ನಿಸರ್ಗದತ್ತವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಪರೋಕ್ಷವಾಗಿ ಇವು ಮೇಲ್ಮೈ ಲಕ್ಷಣಗಳನ್ನು ಸಂರಕ್ಷಿಸುತ್ತವೆ.
ಭೂ ಮೇಲ್ಮೈ ಲಕ್ಷಣಗಳನ್ನು ಸಂರಕ್ಷಣೆ ಮಾಡುವಂಥದ್ರಲ್ಲಿ ಪರೋಕ್ಷವಾದ ಪಾತ್ರವನ್ನ ಅರಣ್ಯಗಳು ನಿರ್ವಹಿಸ್ತವೆ. ಜೊತೆಗೆ ಪ್ರವಾಹ, ಮಣ್ಣಿನ ಸವೆತವನ್ನು ಕೂಡ ನಿಯಂತ್ರಿಸುತ್ತೆ. ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಮರಗಿಡಗಳು ಮಣ್ಣನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತವೆ ಅವುಗಳ ಬೇರುಗಳ ಮೂಲಕ. ಹಾಗೆ ಪ್ರವಾಹವನ್ನ ನಡೆಯುವಂತನ್ನ ಸಂರಕ್ಷಣೆ ಮಾಡುತ್ತೆ. ಹಾಗೆ ಮಣ್ಣಿನ ಸವೆತವನ್ನು ಕೂಡ ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತವೆ. ಹಾಗೆ ಮರುಭೂಮೀಕರಣವನ್ನು ಕೂಡ ನಿಯಂತ್ರಿಸುತ್ತವೆ. ಭೂಪ್ರದೇಶ ಮರುಭೂಮಿಯಾಗಿ ಬದಲಾಗುವಿಕೆಯನ್ನ ಒಂದು ತಡೆಗಟ್ಟುವಲ್ಲಿ ಅರಣ್ಯಗಳ ಪಾತ್ರ ಬಹುಮುಖ್ಯವಾಗಿರುತ್ತೆ. ಅರಣ್ಯಗಳು ಇದೇ ಇದ್ದರೆ ಇಷ್ಟೊತ್ತಿಗಾಗಲೇ ಎಷ್ಟೋ ಭೂಪ್ರದೇಶಗಳು ಮರುಭೂಮಿಗಳಾಗಿ ಮಾರ್ಪಾಡಾಗ್ತಾ ಇತ್ತು. ಅದನ್ನು ನಿಯಂತ್ರಿಸುವಂಥವು ಅರಣ್ಯಗಳಾಗಿದ್ದಾವೆ. ನಂತರ ವಾತಾವರಣವನ್ನ ಸಮತೋಲನವಾಗಿಡಲು ಸಹಾಯಕವಾಗ್ತವೆ. ವಾತಾವರಣವನ್ನ ಅಲ್ಲಿರುವಂತಹ ಅನಿಲಗಳನ್ನ ಇತರೆ ಅಂಶಗಳನ್ನ ಸಮತೋಲನ ಇಟ್ಕೊಳ್ಳೋದಕ್ಕೋಸ್ಕರ ಸಹಕಾರಿ ಆಗ್ತವೆ. ನಂತರ ಮಣ್ಣಿನ ಫಲವತ್ತತೆಯನ್ನ ಕಾಪಾಡುವಲ್ಲಿಯೂ ಕೂಡ ಅರಣ್ಯಗಳು ಮುಖ್ಯ ಪಾತ್ರವನ್ನ ನಿರ್ವಹಿಸುತ್ತವೆ. ವನ್ಯಜೀವಿಗಳಿಗೆ ಆಶ್ರಯವನ್ನು ನೀಡುವುದರ ಮುಖಾಂತರ ವನ್ಯಜೀವಿ ಧಾಮಗಳನ್ನೇ ನಿರ್ಮಿಸುವಲ್ಲಿ ಅರಣ್ಯಗಳು ಬಹುಮುಖ್ಯವಾಗಿರುವಂತಹ ಪಾತ್ರವನ್ನ ನಿರ್ವಹಿಸುತ್ತವೆ. ಇದಿಷ್ಟು ಅರಣ್ಯಗಳ ಪ್ರಾಮುಖ್ಯತೆಯಾಗಿ ನಾವು ನೋಡಬಹುದು. ಹಾಗಾದ್ರೆ ಇಂಥ ಒಂದು ಅರಣ್ಯಗಳು ಯಾವ ಯಾವ ವಿಧಗಳಿಂದ ಕೂಡಿರುತ್ತವೆ, ಯಾವ ಯಾವ ವಿಧದ ಅರಣ್ಯಗಳನ್ನು ನಾವು ನೋಡಬಹುದು ಅನ್ನೋದಾದ್ರೆ ಭಾರತದ ಅರಣ್ಯಗಳ ವಿಧಗಳು. ಇದರಲ್ಲಿ ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು, ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು, ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು, ಮರುಭೂಮಿ ಸಸ್ಯವರ್ಗ, ಪರ್ವತ ಕಾಡುಗಳು, ಹಾಗೆ ಮ್ಯಾಂಗ್ರೋವ್ ಕಾಡುಗಳು. ಹೀಗೆ 6 ವಿಧದ ರೀತಿಯ ಅರಣ್ಯಗಳನ್ನು ನಾವು ಭಾರತದಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಈ ಒಂದು 6 ವಿಧದ ಅರಣ್ಯಗಳ ಬಗ್ಗೆ ಒಂದೊಂದಾಗಿ ನಾವು ತಿಳಿದುಕೊಳ್ತಾ ಹೋಗೋಣ. ಭಾರತದ ಅರಣ್ಯಗಳ ವಿಧಗಳು ನಾವು ನೋಡ್ತಾ ಹೋಗ್ತೀವಿ. ಈ ಭಾರತದ ಅರಣ್ಯದ ವಿಧಗಳಲ್ಲಿ 6 ವಿಧದ ಅರಣ್ಯಗಳನ್ನ ನಾವು ನೋಡ್ತಾ ಹೋಗ್ತೀವಿ ಅಲ್ವಾ. ಅದರಲ್ಲಿ ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು. ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು ಹೆಸರೇ ಸೂಚಿಸುವ ಹಾಗೆ ಇದು ಉಷ್ಣವಲಯದ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಆವೃತವಾಗಿರುವಂಥದ್ದು. ಹಾಗೆ ಜೊತೆಗೆ ಇಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳು, ನಿತ್ಯ ಹರಿದ್ವರ್ಣ ಹೆಸರೇ ಹೇಳುವಂತೆ ಯಾವಾಗಲೂ ಹಚ್ಚ ಹಸುರಿನಿಂದಲೇ ಕೂಡಿರುವಂತಹ ಕಾಡುಗಳಾಗಿರ್ತವೆ. ಸದಾಕಾಲ ಹಚ್ಚ ಹಸುರಿನಿಂದಲೇ ಕೂಡಿರುತ್ತವೆ. ಏಕೆ? ಇವು ನಿರ್ದಿಷ್ಟ ಒಂದೇ ಕಾಲಾವಧಿಯಲ್ಲಿ ತನ್ನ ಮರದ ಎಲೆಗಳನ್ನು ಇವು ಉದುರಿಸುವುದಿಲ್ಲ. ಹಾಗಾಗಿ ಯಾವಾಗಲೂ ಕೂಡ ಹಚ್ಚ ಹಸಿರಾಗಿ ಕಾಣೋದಕ್ಕೆ ಅದು ಅವಕಾಶ ಆಗುತ್ತೆ. ವಿವಿಧ ಮರಗಳು ವಿವಿಧ ಕಾಲಾವಧಿಯಲ್ಲಿ ಮರದ ಎಲೆಗಳನ್ನು ಕಳ್ಕೊಳ್ತಾ ಹೋಗ್ತವೆ. ಜೊತೆಗೆ ಉಳಿದ ಮರಗಳು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರ್ತವೆ. ಹಾಗಾಗಿನೇ ಇದು ನಿತ್ಯ ಹರಿದ್ವರ್ಣದ ಕಾಡುಗಳು ಅಂತೇಳಿ ನಾವು ಕರೆದಿದ್ವಿ. ಹಾಗಾದ್ರೆ ಭಾರತದಲ್ಲಿ ಈ ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು ಯಾವ ಪ್ರದೇಶದಲ್ಲಿ ಗೋಚರ ಆಗ್ತವೆ ಅಂದ್ರೆ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶದಲ್ಲಿ ಕಂಡುಬರ್ತವೆ. ವಾರ್ಷಿಕವಾಗಿ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಇಂತಹ ಒಂದು ಕಾಡುಗಳು ಗೋಚರಿತ ಆಗುತ್ತವೆ. ಅಲ್ಲಿ ಉಷ್ಣತೆಯೂ ಹೆಚ್ಚಾಗಿರಬೇಕು, ಮಳೆಯ ಪ್ರಮಾಣವೂ ಕೂಡ ಹೆಚ್ಚಾಗಿರುವಂತಹ ರೀತಿಯಲ್ಲಿಯೇ ಇರಬೇಕಾಗುತ್ತೆ. ಹಾಗಾದ್ರೆ ಭಾರತದಲ್ಲಿ ಇಂಥ ಒಂದು ಮಳೆಯ ಪ್ರಮಾಣವನ್ನು ಪಡೆಯುವಂತಹ ಪ್ರದೇಶಗಳು ಯಾವುವು ಅಂತ ಅಂದಾಗ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ, ಪಶ್ಚಿಮ ಘಟ್ಟಗಳ ಈ ಒಂದು ಪಶ್ಚಿಮದ ಭಾಗವನ್ನು ನಾವು ಗುರುತಿಸಿದ್ದೇವೆ. ಜೊತೆಗೆ ಈ ಒಂದು ಈಶಾನ್ಯ ರಾಜ್ಯಗಳಾಗಿರುವಂತಹ ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರ, ಮಣಿಪುರದಲ್ಲಿ ಕಂಡುಬರುವಂತಹ ಬೆಟ್ಟಗಳು ಇಲ್ಲ ನೋಡ್ತಾ ಹೋಗ್ಬೋದು. ಅಸ್ಸಾಂ ಆಗಿರ್ಬೋದು, ನಾಗಾಲ್ಯಾಂಡ್, ಮಣಿಪುರ, ತ್ರಿಪುರದ ಕಂಡುಬರ್ತಕ್ಕಂತಹ ಒಂದು ಬೆಟ್ಟಗಳನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಈಶಾನ್ಯ ರಾಜ್ಯಗಳ ಬೆಟ್ಟ ಪ್ರದೇಶಗಳಲ್ಲಿ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುತ್ತೆ. ಜೊತೆಗೆ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ನೋಡ್ತಾ ಹೋದಾಗೆ ಈ ರೀತಿಯಾಗಿರುವಂತಹ ನಿತ್ಯ ಹರಿದ್ವರ್ಣದ ಕಾಡುಗಳು ಕಂಡು ಬರುವಂತಹ ಪ್ರದೇಶವನ್ನು ನಾವಿಲ್ಲಿ ಗುರುತಿಸ್ತಾ ಹೋಗುವುದಾಗಿರುವಂತದ್ದಿದೆ. ಹೀಗೆ ಭಾರತದ ಈ ಭಾಗಗಳಲ್ಲಿ ಈ ನಿತ್ಯ ಹರಿದ್ವರ್ಣದ ಕಾಡುಗಳು ಗೋಚರಿತ ಆಗುತ್ತೆ. ಇವುಗಳ ಪ್ರಮುಖ ಲಕ್ಷಣಗಳೇ ಸದಾ ಹಚ್ಚ ಹಸಿರಿಂದ ಕೂಡಿರುವಂತಹದ್ದು ಇವುಗಳ ಪ್ರಮುಖ ಲಕ್ಷಣವಾಗಿರುತ್ತೆ. ಜೊತೆಗೆ ದಟ್ಟವಾದಂತಹ ಕಾಡಾಗಿರುತ್ತೆ. ಇಲ್ಲಿ ಬೆಳೀತಕ್ಕಂತಹ ಮರಗಳು ದಟ್ಟವಾಗಿ ಬೆಳೀತವೆ, ಎತ್ತರವಾಗಿ ಬೆಳೀತವೆ. ಇಲ್ಲಿ ಕಂಡುಬರುವಂತಹ ಮರಗಳ ಸರಾಸರಿ ಎತ್ತರವನ್ನು ನೋಡ್ತಾ ಹೋದ್ರೆ ಸರಾಸರಿ 60 ಅಡಿಗಳಷ್ಟು ಎತ್ತರದಲ್ಲಿ ಈ ಮರಗಳು
ಬೆಳೆಯುವಂಥದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಇದನ್ನ ಮುಂಚೆನೇ ಹೇಳ್ತಾ ಹೋದ್ವಿ, ಯಾವುದೇ ಒಂದೇ ಅವಧಿಯಲ್ಲಿ ಎಲೆಗಳನ್ನು ಉದುರಿಸುವುದಿಲ್ಲ. ಎಲ್ಲಾ ಮರಗಳು ಕೂಡ ಯಾವುದೇ ನಿರ್ದಿಷ್ಟ ಒಂದೇ ಅವಧಿಯಲ್ಲಿ ತಮ್ಮ ಮರದ ಎಲೆಗಳನ್ನ ಉದುರಿಸುವುದಿಲ್ಲ. ಮುಂದಿನದಾಗಿರುವಂತದ್ರಲ್ಲಿ ಒಂದೇ ಅವಧಿಯಲ್ಲಿ ಮರದ ಎಲೆಗಳನ್ನು ಉದುರಿಸ್ತಾ ಹೋಗುವಂಥದ್ದು ನೋಡ್ತೀವಿ. ಆದರೆ ಇಲ್ಲಿ ವಿವಿಧ ಕಾಲಾವಧಿಯಲ್ಲಿ ಅವು ತಮ್ಮ ಮರದ ಎಲೆಗಳನ್ನ ಉದುರಿಸಿಕೊಳ್ಳುವುದರಿಂದ ಇದು ಸದಾ ಹಚ್ಚ ಹಸಿರಿಂದಲೇ ಗೋಚರಿಸುವಂತದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ನಾವು ಈ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ನೀವು ಸಂಚರಿಸಿದಾಗ ಘಾಟಿ ಮಾರ್ಗಗಳಲ್ಲಿ ನಮಗೆ ಅಲ್ಲಿನ ಒಂದು ಮರಗಳ ಸೌಂದರ್ಯ, ಹಚ್ಚ ಹಸಿರಿರ್ತಕ್ಕಂತಹ ಅರಣ್ಯ ಪ್ರದೇಶ ನಮ್ಮ ಕಣ್ಣಿಗೆ ಮುದವನ್ನು ನೀಡುವಂಥದ್ದನ್ನು ನಾವು ನೋಡಿರ್ತೇವೆ. ಆ ರೀತಿ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖ ಮರಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಯಾವ್ಯಾವ ಮರಗಳು ಇಲ್ಲಿ ಗೋಚರ ಆಗ್ತವೆ. ನಿತ್ಯ ಹರಿದ್ವರ್ಣದ ಉಷ್ಣವಲಯದ ಕಾಡುಗಳಲ್ಲಿ ಕಂಡುಬರತಕ್ಕಂಥ ಪ್ರಮುಖ ಮರಗಳು ತೇಗ, ಬೀಟೆ, ಎಬೋನಿ, ಮಹೋಗನಿ ಅಥವಾ ಮಹಾಗನಿ, ಗುರ್ಜಾನ್, ಚಂಪಾ ಇಲ್ಲಿ ಪ್ರಮುಖ ಮರಗಳಾಗಿ ನಾವು ನೋಡುವಂತದ್ದಾಗಿದ್ದಾವೆ. ತೇಗ, ಬೀಟೆ, ಎಬೋನಿ, ಮಹಾಗನಿ, ಗುರ್ಜಾನ್ ಮತ್ತು ಚಂಪಾ ಎನ್ನುವಂತಹ ಮರಗಳು ಈ ನಿತ್ಯ ಹರಿದ್ವರ್ಣದ ಉಷ್ಣವಲಯದ ಕಾಡುಗಳಲ್ಲಿ ಕಂಡುಬರುವಂತದ್ದಾಗಿ ನಾವು ನೋಡಬಹುದು. ಇಷ್ಟು ಈ ಒಂದು ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳ ಬಗ್ಗೆ ಅಂಶಗಳಿದ್ದಾವೆ. ಬರ್ಕೊಳ್ಳಿ. ಇಲ್ಲಿ ಚಿತ್ರದ ಮೂಲಕವಾಗಿ ನಕ್ಷೆಯಲ್ಲಿ ನಾವು ಅದರ ಪ್ರಮಾಣವನ್ನ ನಾವು ತೋರಿಸಿರುವಂತದ್ದಾಗಿ ಇದೆ. ನಂತರದಲ್ಲಿ ಎರಡನೇ ಅರಣ್ಯದ ವಿಧವಾಗಿರುವಂತದ್ದು ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು. ಇಲ್ಲೂ ಕೂಡ ಹೆಸರಿರುತ್ತೆ. ಉಷ್ಣವಲಯದ ಭಾಗದಲ್ಲಿ ಅತ್ಯಂತ ಹೆಚ್ಚಾಗಿ ವಿಸ್ತೃತವಾಗಿರುವಂತದ್ದು. ಹಾಗೆಯೇ ಎಲೆ ಉದುರಿಸುವ ಕಾಡುಗಳು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಒಂದು ನಿರ್ದಿಷ್ಟ ಋತುವಿನಲ್ಲಿ ಇಲ್ಲಿನ ಕಾಡುಗಳ ಮರಗಳು ತಮ್ಮ ಎಲೆಗಳನ್ನ ಉದುರಿಸಿಕೊಳ್ಳುತ್ತವೆ ಅನ್ನುವಂಥದ್ದು ಆಧಾರದ ಮೇಲೆ ಈ ಒಂದು ಅರಣ್ಯದ ವಿಧವನ್ನು ನಾವು ಗುರುತಿಸಿರುವಂಥದ್ದು. ಹಾಗಾದ್ರೆ ಈ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು ಯಾವ ಪ್ರದೇಶದಲ್ಲಿ ಕಂಡು ಬರುತ್ತವೆ ಅಂದ್ರೆ 100 ರಿಂದ 200 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ. ಸರಿಯಾಗಿ ನೆನಪಿಟ್ಕೊಳ್ಳಿ, 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿದು. ಹಾಗೆ 100 ರಿಂದ 200 ಸೆಂಟಿಮೀಟರ್ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಎಲೆ ಉದುರಿಸುವ ಕಾಡುಗಳು ಕಂಡು ಬರುತ್ತವೆ. ಭಾರತದಲ್ಲಿ ಅತ್ಯಂತ ಹೆಚ್ಚು ವಿಶಾಲವಾದಂತಹ ಭೂಪ್ರದೇಶದಲ್ಲಿ ಕಂಡುಬರುವಂತಹ ಅರಣ್ಯದ ವಿಧ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳಾಗುತ್ತೆ. ನೆನಪಿಟ್ಕೊಳ್ಳಿ, ದೇಶದ ವಿಶಾಲ ಪ್ರದೇಶದಲ್ಲಿ ಇವು ಹಂಚಿಕೆ ಆಗಿದೆ. ಭಾರತದ ಅತ್ಯಂತ ಹೆಚ್ಚು ವಿಸ್ತೃತವಾಗಿ ಕಂಡುಬರುವಂತಹ ಅರಣ್ಯ ಯಾವುದಪ್ಪ ಅಂದ್ರೆ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳೇ ಅತ್ಯಂತ ಹೆಚ್ಚು. ನೀವು ಗಮನಿಸಿ, ಈ ನಕ್ಷೆಯಲ್ಲಿ ನಾವು ನೋಡ್ತಾ ಹೋದ್ರೆ ಅತ್ಯಂತ ಹೆಚ್ಚು ಭೂಭಾಗದಲ್ಲಿ ಈ ಒಂದು ಎಲೆ ಉದುರಿಸುವ ಕಾಡುಗಳೇ ಇಲ್ಲಿ ಕಂಡು ಬರ್ತಾ ಹೋಗ್ತವೆ. ಇವುಗಳನ್ನ ಪರ್ಣಪಾತಿ ಅರಣ್ಯಗಳು ಅಂತೇಳಿ ಕೂಡ ಕರೀತಾರೆ. ಇಲ್ಲಿನ ಕಾಡುಗಳ ಎಲೆಗಳು ಪರ್ಣಪಾತಿಯ ರೀತಿಯಲ್ಲಿ ಸೂಚಿಮನೆಯ ಆಕೃತಿಯಲ್ಲಿ ಗೋಚರಿತವಾಗುವಂತದ್ದಿದೆ. ಹಾಗಾಗಿ ಇವುಗಳನ್ನ ನಾವು ನೋಡ್ತಾ ಹೋದಾಗ ಪರ್ಣಪಾತಿ ಅರಣ್ಯಗಳು ಅಂತಲೂ ಕೂಡ ಇದನ್ನ ಕರೆಯಲಾಗುತ್ತೆ. ಹಾಗಾದ್ರೆ ಇಂತಹ ಒಂದು ಅರಣ್ಯ ಭಾರತದ ಯಾವ ಯಾವ ಭಾಗದಲ್ಲಿ ಕಂಡು ಬರುತ್ತವೆ? ನಾವು ಪ್ರಾರಂಭದಲ್ಲಿ ಹೇಳ್ಬಿಟ್ಟಿವಿ, ವಿಶಾಲವಾದಂತಹ ಪ್ರದೇಶದಲ್ಲಿ ಹಂಚಿಕೆ ಆಗಿದೆ. ಯಾವ್ಯಾವ? ಪಶ್ಚಿಮ ಘಟ್ಟಗಳ ಪೂರ್ವದ ಇಳಿಜಾರು, ಪಶ್ಚಿಮ ಘಟ್ಟಗಳ ಪೂರ್ವದ ಇಳಿಜಾರಿನ ಪ್ರದೇಶದಲ್ಲಿ, ಹಾಗೆಯೇ ಮಹಾರಾಷ್ಟ್ರ, ಕೇರಳ, ಕರ್ನಾಟಕ, ತಮಿಳುನಾಡು. ಮಹಾರಾಷ್ಟ್ರವಾಗಿರ್ಬೋದು, ಕೇರಳವಾಗಿರ್ತಕ್ಕಂಥದ್ದಾಗಿರ್ಬೋದು, ತಮಿಳುನಾಡು, ಹಾಗೆಯೇ ಈ ಒಂದು ಕರ್ನಾಟಕದ ಭಾಗದಲ್ಲಿ, ಹಾಗೆ ಛೋಟಾನಾಗ್ಪುರ ಪ್ರಸ್ಥಭೂಮಿಯ ಭಾಗದಲ್ಲಿ ವಿಸ್ತೃತವಾಗಿರುವಂತಹ ರೀತಿಯಲ್ಲಿ ಹಿಮಾಲಯದ ಪಾದ ಬೆಟ್ಟಗಳಲ್ಲಿ, ಈ ಹಿಮಾಲಯದ ಪಾದ ಬೆಟ್ಟಗಳಲ್ಲಿ ನಾವು ನೋಡ್ತಾ ಹೋಗುವುದಾಗಿರುವಂತದ್ದಿದೆ. ಒರಿಸ್ಸಾ, ಪಶ್ಚಿಮ ಬಂಗಾಳದ ಕೆಲವು ಭಾಗ, ಒರಿಸ್ಸಾ ಹಾಗೆ ಪಶ್ಚಿಮ ಬಂಗಾಳದ ಕೆಲವು ಭಾಗಗಳಲ್ಲಿ ಈ ರೀತಿಯ ಅರಣ್ಯಗಳು ಕಂಡು ಬರ್ತವೆ. ಹಾಗಾಗಿ ವಿಶಾಲವಾದಂತಹ ರೀತಿಯ ಭೂಪ್ರದೇಶದಲ್ಲಿ ಈ ಒಂದು ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು ವಿಶಾಲವಾಗಿ ಕಂಡು ಬರುವಂತದ್ದಾಗಿ ನಾವು ನೋಡ್ತಾ ಹೋಗುವುದಾಗಿದೆ. ಈ ಪ್ರದೇಶಗಳನ್ನ ಇಟ್ಕೊಳ್ಳಿ. ಈ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳನ್ನ ನಾವು ಮಾನ್ಸೂನ್ ಕಾಡುಗಳು ಅಂತ ಹೇಳಿ ಕೂಡ ಕರೀತಾರೆ. ಮಾನ್ಸೂನ್ ಎಂದರೆ ಋತು ಅಂತ ಹೇಳಿ, ನಿರ್ದಿಷ್ಟ ಕಾಲಾವಧಿಯನ್ನ ನಾವಿಲ್ಲಿ ಮಾನ್ಸೂನ್ ಅಂತೇಳಿ, ಋತು ಅಂತೇಳಿ ನಾವು ಕರೀತಾ ಹೋಗುವಂತದ್ದಿದೆ. ಹಾಗಾದ್ರೆ ಈ ಮಾನ್ಸೂನ್ ಎನ್ನುವಂತ ಪದವನ್ನ ಇಟ್ಕೊಂಡೆ ನಾವು ಮಾನ್ಸೂನ್ ಕಾಡುಗಳು ಅಂತ ಹೇಳ್ಕೊಂಡಾಗ ಹಾಗಾದ್ರೆ ಪರ್ಟಿಕ್ಯುಲರ್ ಅರ್ಥ ಇದೆ, ನಿರ್ದಿಷ್ಟ ಋತುವಿನಲ್ಲಿಯೇ ಇದು ತಮ್ಮ ಮರದ ಎಲೆಗಳನ್ನೆಲ್ಲ ಉದುರಿಸಿಕೊಳ್ಳುತ್ತವೆ. ಹಾಗಾಗಿನೇ ಇವುಗಳನ್ನ ಮಾನ್ಸೂನ್ ಕಾಡುಗಳು ಅಂತೇಳಿ ಕರೀತೇವೆ ಅಲ್ವಾ. ನೋಡಿ, ನೆನಪಿಟ್ಕೊಳ್ಳೋಕೆ ಈಸಿ ಇದೆಯಲ್ವಾ. ಇಲ್ಲಿನ ಮರಗಳು ವಸಂತ ಋತು ಮತ್ತು ಬೇಸಿಗೆ ಆರಂಭದಲ್ಲಿ, ಯಾವಾಗ ವಸಂತ
ವಸಂತ ಋತು ಮತ್ತು ಬೇಸಿಗೆಯ ಆರಂಭದಲ್ಲಿ ತಮ್ಮ ಎಲೆಗಳನ್ನು ಉದುರಿಸುತ್ತವೆ. ಹಾಗಾಗಿನೇ ಇವುಗಳನ್ನ ಮಾನ್ಸೂನ್ ಕಾಡುಗಳೆಂತೇಳಿ ಕರೀತೇವೆ. ಸರಿಯಾಗಿ ನೆನಪಿಟ್ಕೊಳ್ಳಿ, ಎಲೆ ಉದುರಿಸುವ ಕಾಡುಗಳನ್ನ ಮಾನ್ಸೂನ್ ಕಾಡುಗಳು ಅಂತೇಳಿ ಕರೆಯಲಿಕ್ಕೆ ಕಾರಣ ಇಲ್ಲಿನ ಮರಗಳು ವಸಂತ ಋತುವಿನಲ್ಲಿ ಮತ್ತು ಬೇಸಿಗೆಯ ಆರಂಭದಲ್ಲಿ ತಮ್ಮ ಎಲೆಗಳನ್ನೆಲ್ಲ ಉದುರಿಸಿಕೊಳ್ಳುತ್ತವೆ. ಹಾಗಾಗಿನೇ ಇವುಗಳನ್ನ ಮಾನ್ಸೂನ್ ಕಾಡುಗಳು ಅಂತೇಳಿ ಕರೀತಾ ಹೋಗ್ತೀವಿ. ಅವುಗಳಿಗೂ ಕೂಡ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೋಸ್ಕರ ಇನ್ನು ಬೇಸಿಗೆ ಆರಂಭ ಆಗ್ತಾ ಇದೆ. ಈ ಅವಧಿಯಲ್ಲಿ ನೀರು ಅತ್ಯಂತ ಹೆಚ್ಚು ಸಿಗೋದಿಲ್ಲ. ಹಾಗಾಗಿ ಮರದ ಎಲೆಗಳನ್ನೆಲ್ಲ ಉದುರಿಸಿ ಅವು ತಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳುವಂತಹ ರೀತಿಯಲ್ಲಿ ನಾವು ನೋಡ್ಕೊಳ್ತಾವೆ. ನಂತರ ಇಲ್ಲಿ ಕಂಡುಬರುವಂತಹ ಪ್ರಮುಖ ಮರಗಳು ಯಾವಪ್ಪ ಅಂತ ಹೇಳಿದ್ರೆ ತೇಗ, ಸಲೆ, ಶ್ರೀಗಂಧ, ಕೆಂದಾಳ, ತಪಸಿ ಮರ, ಮತ್ತಿ, ದೊಡ್ಡಬಾಗೆ, ಮಾವು, ಬೇವು, ಹುಣಸೆ ಮೊದಲಾದ ಮರಗಳು ಈ ಒಂದು ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳಲ್ಲಿ ಕಂಡು ಬರ್ತಾ ಹೋಗ್ತವೆ. ಇವು ದೇಶದ ವಿಶಾಲವಾದಂತಹ ಅತ್ಯಂತ ಹೆಚ್ಚು ಭೂಭಾಗದಲ್ಲಿ ಕಂಡುಬರುವಂತಹ ಮರಗಳಾಗಿ ನಾವು ನೋಡ್ತೀವಿ. ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು ಅತ್ಯಂತ ಹೆಚ್ಚು ವಿಶಾಲವಾಗಿ ಹರಡಿಕೊಂಡಿರ್ತಕ್ಕಂಥದ್ದಾಗಿ ನಾವು ನೋಡ್ಬೋದು. ಇದಿಷ್ಟು ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳ ಬಗ್ಗೆ ನಾವು ಅಂಶಗಳು ಹಾಗೆ ನಕ್ಷೆ ಮುಖಾಂತರ ಅದರ ಉದ್ದೇಶವನ್ನು ನೋಡಬಹುದು. ನಂತರ ಮುಂದಿನ ಅರಣ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಅಂಶಗಳನ್ನ ಬರೆದುಕೊಳ್ಳಿ. ನಂತರದಲ್ಲಿ ಭಾರತದ ಮತ್ತೊಂದು ಅರಣ್ಯದ ವಿಧ ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು. ಕುರುಚಲು ಸಸ್ಯಗಳು ಅಂತ ಹೇಳಿದ್ರೆ ಮುಳ್ಳಿನ ಜಾತಿಯ ಮುಳ್ಳಿನ ಗಂಟಿಗಳ ರೀತಿಯಲ್ಲಿ ಚೆದುರಿದಂತೆ ಅಲ್ಲಲ್ಲಿ ಕಂಡುಬರುವಂತಹ ಒಂದು ಸಸ್ಯವರ್ಗವಾಗಿ ನಾವು ನೋಡ್ತಾ ಹೋಗ್ತೀವಿ. ಮುಳ್ಳಿನ ಪೊದೆಗಳ ರೀತಿಯಲ್ಲಿ ಗೋಚರವಾಗುವಂಥದ್ದು. ಹಾಗೆ ಹುಲ್ಲುಗಾವಲು ಕುಬ್ಜವಾಗಿರುವಂತಹ ಹುಲ್ಲಿನ ಒಂದು ಜಾತಿಯ ಸಸ್ಯ. ಈ ಒಂದು ಭೂಪ್ರದೇಶಕ್ಕೆ ಹೊಂದಿಕೊಂಡಿರುವಂತೆ ಬದುಕೆಯೋಪಾದಿಯಲ್ಲಿ ವಿಸ್ತಾರವಾದಂತಹ ಪ್ರದೇಶದಲ್ಲಿ ಮರಗಿಡಗಳ ಹೊರತಾಗಿರುವಂತಹ ರೀತಿಯಲ್ಲಿ ವಿಸ್ತಾರವಾಗಿರುವಂಥದ್ದೇ ಹುಲ್ಲುಗಾವಲು ಅಂತೇಳಿ ನಾವು ಕರೀತಾ ಹೋಗ್ತೀವಿ. ನೋಡಿ, ನಾವು ನೋಡ್ತಾ ಹೋದಾಗ ಈ ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಎನ್ನುವಂತಹ ಈ ಅರಣ್ಯದ ವಿಧ ಕಂಡುಬರುವಂಥದ್ದು 60 ರಿಂದ 100 ಸೆಂಟಿಮೀಟರ್ ವಾರ್ಷಿಕ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಕಂಡುಬರತಕ್ಕಂಥ ಅರಣ್ಯದ ವಿಧವಾಗಿರುತ್ತೆ. ನೆನಪಿಟ್ಕೊಳ್ಳಿ, 60 ರಿಂದ 100 ಸೆಂಟಿಮೀಟರ್ ವಾರ್ಷಿಕ ಮಳೆ ಬೀಳುವಂಥದ್ದು. ಹಾಗೆಯೇ ಇಂತಹ ಒಂದು ಮಳೆಯ ಪ್ರಮಾಣವನ್ನು ನಾವು ನೋಡ್ತಾ ಹೋದಾಗ ಭಾರತದಲ್ಲಿ ಈ ಒಂದು ಪ್ರದೇಶಗಳಲ್ಲಿ ಈ ಒಂದು ಅರಣ್ಯದಿಂದ ಕಂಡುಬರುತ್ತೆ. ಅದರಲ್ಲಿ ಕುರುಚಲು ಸಸ್ಯವರ್ಗ ಅತ್ಯಂತ ಹೆಚ್ಚಾಗಿ ಕಂಡುಬರುವಂಥದ್ದು ಕಚ್, ಥಾರ್ ಮರುಭೂಮಿಯ ಅಂಚಿನ ಭಾಗಗಳಲ್ಲಿ. ಕಚ್ ಮತ್ತು ಥಾರ್ ಮರುಭೂಮಿಯ ಅಂಚಿನ ಭಾಗಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಅರಣ್ಯದ ವಿಧವನ್ನು ನಾವಿಲ್ಲಿ ನೋಡ್ತಾ ಹೋಗೋದಕ್ಕೆ ಸಾಧ್ಯವಾಗುವಂಥದ್ದಾಗಿ ನೋಡ್ತೀವಿ. ಕಚ್ ಭಾಗ ಹಾಗೆ ಥಾರ್ ಮರುಭೂಮಿಯ ಅಂಚಿನ ಭಾಗಗಳು ಅಲ್ಲಿ ಕುರುಚಲು ಸಸ್ಯವರ್ಗ ಅತ್ಯಂತ ಹೆಚ್ಚಾಗಿ. ಜೊತೆಗೆ ಹುಲ್ಲುಗಾವಲು ಪ್ರದೇಶ ರಾಜಸ್ಥಾನದ ಪೂರ್ವ ಭಾಗ, ಪಂಜಾಬ್ ಪಶ್ಚಿಮ ಘಟ್ಟಗಳ ಕೆಳಭಾಗ ಮತ್ತು ಕಾರ್ಡಮಮ್ ಬೆಟ್ಟಗಳಲ್ಲಿ ಗೋಚರವಾಗುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಈ ಪಶ್ಚಿಮ ಘಟ್ಟಗಳ ಕೆಲವು ಭಾಗಗಳಲ್ಲಾಗಿರ್ಬೋದು, ಹಾಗೆ ಕಾರ್ಡಮಮ್ ಬೆಟ್ಟಗಳಲ್ಲಾಗಿರ್ಬೋದು, ಈ ರಾಜಸ್ಥಾನ ಮತ್ತು ಈ ಪಂಜಾಬಿನ ಭಾಗಗಳಲ್ಲಿ ಈ ಒಂದು ಅರಣ್ಯದ ವಿಧ ನಮಗೆ ಕಂಡುಬರುತ್ತೆ. ಯಾವುದು ಕುರುಚಲು ಸಸ್ಯವರ್ಗ ಮತ್ತು ಹುಲ್ಲುಗಾವಲು ಎಲ್ಲಿ ಕಂಡುಬರುತ್ತೆ ಎನ್ನುವಂಥ ಮಾರ್ಕ್ ನಾವಿಲ್ಲಿ ತೋರಿಸಿರುವಂಥದ್ದಿದೆ. ಈ ಭಾಗಗಳಲ್ಲಿ ಹಾಗೆ ಇಲ್ಲಿನ ಸ್ವಲ್ಪ ಭಾಗಗಳಲ್ಲಿ ಆ ಅರಣ್ಯದ ವಿಧ ನಮಗೆ ಕಂಡುಬರತಕ್ಕಂಥದ್ದಾಗಿದೆ. ಯಾವುದು ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಪ್ರದೇಶ. ಹೆಸರೇ ಹೇಳುವಂತೆ ಇಲ್ಲಿನ ಪ್ರಮುಖ ಲಕ್ಷಣಗಳು ಕುರುಚಲು ಗಿಡಮರಗಳು, ಅಂದ್ರೆ ಮುಳ್ಳಿನ ರೀತಿಯ ಪೊದೆ ರೀತಿಯಲ್ಲಿ ಕಂಡು ಬರತಕ್ಕಂತಹ ಗಿಡಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ, ಮರಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಕುಬ್ಜ ಒರಟಾದಂತಹ ಹುಲ್ಲು ಕಂಡು ಬರುತ್ತೆ. ಕುಬ್ಜವಾಗಿರುವಂತಹ ಒರಟಾಗಿರುವಂತಹ ಹುಲ್ಲಿನ ಜಾತಿ ಈ ಭೂಪ್ರದೇಶದ ಸಂಪೂರ್ಣವಾಗಿ ಆವೃತವಾದಂತೆ ಕಂಡುಬರುತ್ತೆ. ಮುಳ್ಳಿನ ಮರಗಿಡಗಳು ಚದುರಿದಂತೆ ಕಾಣುತ್ತವೆ. ಮುಳ್ಳಿನ ಮರಗಿಡಗಳು ಚದುರಿದ ರೀತಿಯಲ್ಲಿ ಅಂದ್ರೆ ಅಲ್ಲಲ್ಲಿ ಗೋಚರವಾಗುವಂತಹ ರೀತಿಯಲ್ಲಿ ಇರ್ತವೆ. ಇವು ಈ ಅರಣ್ಯಗಳ ಲಕ್ಷಣಗಳಾಗಿದ್ದಾವೆ. ಇವು ಎಲ್ಲಿ ಕಂಡು ಬರುತ್ತವೆ, ಎಷ್ಟು ಮಳೆ ಬೀಳುವಂತ ಪ್ರದೇಶದಲ್ಲಿ ಗೋಚರ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೋದು. ಇದು ನಕ್ಷೆ ಮುಖಾಂತರವಾಗಿ ನಾವಿಲ್ಲಿ ಗುರುತಿಸೋದಿಕ್ಕೆ ಸಾಧ್ಯವಾಗಿರುವಂತಹ ರೀತಿಯಲ್ಲಿ ಇದೆ. ಇದಿಷ್ಟು ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಬಗ್ಗೆ ನಾವು ನೋಡ್ತಾ. ಇನ್ನು ಮತ್ತೊಂದು ಅರಣ್ಯದ ವಿಧವಾಗಿರುವಂತಹದ್ದು ಮರುಭೂಮಿ ಸಸ್ಯವರ್ಗ. ಇಲ್ಲಿ ಹೆಸರೇ ಹೇಳುತ್ತೆ ಮರುಭೂಮಿ ಸಸ್ಯವರ್ಗವೆಂದರೆ ಮರುಭೂಮಿಯಲ್ಲಿ ಕಂಡುಬರುವಂತಹ ಸಸ್ಯವರ್ಗಗಳಾಗಿ ನಾವು ನೋಡುವಂಥದ್ದು. ಮರುಭೂಮಿಗಳಲ್ಲಿ ಮಳೆಯ ಪ್ರಮಾಣ ತೀರಾ ಕಡಿಮೆ ಇರುತ್ತೆ. ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಪ್ರಮಾಣವಂತೂ ಕುಸಿದು ಹೋಗಿರುತ್ತೆ. ಹಾಗಾಗಿ ಇಲ್ಲಿ ಬೃಹತ್ತಾದಂತಹ ದಟ್ಟವಾದಂತಹ ಅರಣ್ಯಗಳು ಕಂಡುಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸಸ್ಯವರ್ಗಗಳು ಮಾತ್ರ ಕೆಲವೊಂದು
ಗೋಚರಿತ ಆಗುತ್ತೆ. ಅದು ನೀರಿನ ಬಯಸಿಸ್ಗಳು ಎಲ್ಲಿರ್ತಾವೋ ಅಲ್ಲಿ ಗೋಚರವಾಗುವುದಾಗಿ ನೋಡ್ತೇವೆ. ಇಲ್ಲಿನ ಮರಗಿಡಗಳಲ್ಲಿ ಗಿಡಗಳಲ್ಲಿರ್ತಕ್ಕಂಥ ಬೇರುಗಳು ಎಷ್ಟೋ ದೂರದವರೆಗೂ ಕೂಡ ಭೂಮಿಯಲ್ಲಿ ಸಾಗ್ತವೆ. ಬೇರುಗಳು ನೀರನ್ನು ಹುಡುಕಿ ಸಾಗುವಿಕೆ ನಾವಿಲ್ಲಿ ನೋಡ್ತಾ ಹೋಗಬಹುದಾಗಿದೆ ಮಕ್ಕಳೇ. ಹಾಗೆ ನಾವು ನೋಡ್ತಾ ಹೋದ್ರೆ ಮರುಭೂಮಿ ಸಸ್ಯವರ್ಗ ನಮಗೆ ಗೋಚರವಾಗುವುದು 10 ರಿಂದ 50 ಸೆಂಟಿಮೀಟರ್ ಮಳೆ ಬೀಳುವಂತಹ ವಾರ್ಷಿಕ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಗೋಚರಿತವಾಗುತ್ತೆ. ಅದು ಈ ಒಂದು ಭಾಗದಲ್ಲಿರ್ತಕ್ಕಂತಹ ಮರುಭೂಮಿಯಲ್ಲಿ, ಉದಾಹರಣೆಗೆ ಥಾರ್ ಮರುಭೂಮಿಯಲ್ಲಿಯೇ ಈ ಮರುಭೂಮಿ ಸಸ್ಯವರ್ಗ ನಮಗೆ ಗೋಚರವಾಗುವಂತದ್ದಿದೆ. ನಂತರ ರಾಜಸ್ಥಾನ್, ಪಂಜಾಬ್, ಹರಿಯಾಣಗಳ ಕೆಲವು ಭಾಗ, ಈ ಥಾರ್ ಮರುಭೂಮಿಗೆ ಹೊಂದಿಕೊಂಡಂತಿರ್ತಕ್ಕಂತಹ ರಾಜಸ್ಥಾನ್ ಹಾಗೆ ಪಂಜಾಬ್, ಹರಿಯಾಣಗಳ ಕೆಲ ಭಾಗಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಅರಣ್ಯದ ಗಿಡ ಅಥವಾ ಸಸ್ಯವರ್ಗ ಗೋಚರ ಆಗುತ್ತೆ. ಜೊತೆಗೆ ದಕ್ಕನ್ ಪ್ರಸ್ಥಭೂಮಿಯ ಕೆಲವು ಮರುಭೂಮಿ ರೀತಿಯಲ್ಲಿ ಮರಳು ಮಿಶ್ರಿತವಾಗಿರ್ತಕ್ಕಂಥ ಪ್ರದೇಶಗಳು ಗೋಚರ ಆಗ್ತವೆ. ಆ ಒಂದು ಮರಳು ಪ್ರದೇಶದಲ್ಲಿ ಗೋಚರಿತ ಆಗುತ್ತೆ, ಕೆಲ ಭಾಗಗಳಲ್ಲಿ ಮಾತ್ರ. ಹೀಗೆ ಥಾರ್ ಮರುಭೂಮಿ, ರಾಜಸ್ಥಾನ್, ಪಂಜಾಬ್, ಹರಿಯಾಣಗಳ ಕೆಲ ಭಾಗಗಳು, ದಕ್ಕನ್ ಪ್ರಸ್ಥಭೂಮಿಯ ಕೆಲ ಭಾಗಗಳಲ್ಲಿ ಈ ಒಂದು ಮರುಭೂಮಿ ಸಸ್ಯವರ್ಗ ಗೋಚರಿತ ಆಗುತ್ತೆ. ನಾವು ಹೇಳಿದಾಗೆ ಅಲ್ಲಲ್ಲಿ ಚದುರಿದಂತೆ ಮರಗಳು, ಮುಳ್ಳಿನ ಗಿಡಗಂಟಿಗಳು ಇಲ್ಲಿ ಗೋಚರಿತ ಆಗುವಂಥದ್ದಿದೆ. ಚದುರಿದ ರೀತಿಯಲ್ಲಿ ಕೆಲವೊಂದು ಮರಗಿಡಗಳು, ಮುಳ್ಳಿನ ಗಿಡಗಂಟಿಗಳಲ್ಲಿ ಗೋಚರಿತವಾಗುತ್ತೆ. ಪಾಪಸ್ ಕಳ್ಳಿ ಎನ್ನುವಂಥದ್ದು ನಿಮಗೆ ನೆನಪಿರ್ಬೋದೇನೋ, ಅದು ಇಲ್ಲಿ ಪ್ರಮುಖವಾಗಿರುವಂಥದ್ದಾಗಿ ನಾವು ನೋಡ್ತೀವಿ. ಇಲ್ಲಿ ಬೆಳೀತಕ್ಕಂಥ ಪ್ರಮುಖ ಸಸ್ಯಗಳು ಯಾವುವು ಅಂತ ಹೇಳಿದ್ರೆ ಮುಳ್ಳಿನ ಜಾತಿಯ ಸಸ್ಯವರ್ಗಗಳು ಕಗ್ಗಳಿ, ಗೊಬ್ಬಳಿ, ಕಳ್ಳಿ, ಖರ್ಜೂರ, ತಾಳೆ ಮರಗಳು ಇಲ್ಲಿ ಬೆಳೀತಕ್ಕಂತಹ ಪ್ರಮುಖ ಮರ ಮತ್ತು ಗಿಡಗಳಾಗಿರುವಂಥದ್ದಾಗಿ ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಮರುಭೂಮಿ ಸಸ್ಯವರ್ಗದ ಬಗ್ಗೆ ನಕ್ಷೆಯ ಪ್ರಕಾರವಾಗಿ ಮರುಭೂಮಿ ಸಸ್ಯವರ್ಗ ಯಾವ ರೀತಿಯಲ್ಲಿ ಇರುತ್ತೆ, ಎಲ್ಲಿದೆ ಎನ್ನುವುದನ್ನು ನಾವು ತಿಳ್ಕೊಳ್ಳೋಕೆ ಸಾಧ್ಯ. ಇದಿಷ್ಟು ಮರುಭೂಮಿ ಸಸ್ಯವರ್ಗ. ಇನ್ನು ಮತ್ತೊಂದು ಭಾರತದ ಅರಣ್ಯದ ವಿಧವಾಗಿರುವಂಥದ್ದು ಪರ್ವತ ಕಾಡುಗಳು. ಹೆಸರೇ ಹೇಳುತ್ತೆ ಪರ್ವತ ಕಾಡುಗಳು, ಪರ್ವತದ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ. ಅದರ ಪ್ರಮುಖವಾಗಿ ಪರ್ವತ ಪ್ರದೇಶಗಳು ಎಲ್ಲಿ ಪರ್ವತಗಳ ಇಳಿಜಾರುಗಳಲ್ಲಿ ಬೆಳೀತಕ್ಕಂಥದ್ದು. ಪರ್ವತಗಳ ಇಳಿಜಾರುಗಳಲ್ಲಿ ಬೆಳೆಯುವಂತಹ ಸಸ್ಯ ಮತ್ತು ಮರಗಳನ್ನು ನಾವು ಪರ್ವತ ಕಾಡುಗಳು ಅಂತೇಳಿ ಕಂಡು ಬರುತ್ತವೆ. ನೆನಪಿಟ್ಕೊಳ್ಳಿ, ಪರ್ವತಗಳ ಇಳಿಜಾರುಗಳಲ್ಲಿ ಬೆಳೆಯುವ ಸಸ್ಯ ಮತ್ತು ಮರಗಳನ್ನು ಪರ್ವತ ಕಾಡುಗಳು ಎಂದು ಕರೆಯುವಂಥದ್ದಿದೆ. ಇವು ಎಲ್ಲಿ ಕಂಡು ಬರ್ತವೆ ಭಾರತದಲ್ಲಿ ಅಂತ ನೋಡ್ತಾ ಹೋದಾಗ ಪರ್ವತಗಳು ಎಲ್ಲಿದಾವೋ ಅಲ್ಲಿ, ಆ ಪರ್ವತಗಳ ಇಳಿಜಾರುಗಳಲ್ಲಿ ಇಂತಹ ಪ್ರದೇಶ ಗೋಚರ ಆಗುತ್ತೆ. ಹಿಮಾಲಯ ಪರ್ವತ ಪ್ರದೇಶದಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಪರ್ವತ ಕಾಡುಗಳು ಯಾವ ರೀತಿ ಇದಾವೆ ಅನ್ನುವಂಥ ಚಿತ್ರವನ್ನ ಅದಿಲ್ಲಿ ನಕ್ಷೆ ನೋಡಿದಾಗ ಹಿಮಾಲಯ ಪ್ರದೇಶದಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ಬೋದಾಗುತ್ತೆ. ಹಿಮಾಲಯ ಪರ್ವತಗಳಲ್ಲಿ ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂತಹ ರೀತಿಯಲ್ಲಿ ಇಲ್ಲಿ ನಾವು ಗಮನಿಸಬಹುದಾಗಿದೆ. ಜೊತೆಗೆ ನೀಲಗಿರಿ ಬೆಟ್ಟಗಳಲ್ಲಿ ಇದು ಗೋಚರಿತವಾಗುವಂತಾಗಿ ನೋಡ್ತಾ ಹೋಗ್ತೀವಿ. ಕೆಲವು ಭಾಗಗಳಲ್ಲಿ ನೀಲಗಿರಿ ಬೆಟ್ಟಗಳಲ್ಲೂ ಕೂಡ ಇಂತಹ ಒಂದು ಮರಗಳು ಕಂಡು ಬರ್ತವೆ ಅನ್ನುವಂಥದ್ದು ಅತಿ ಹೆಚ್ಚು ಹಿಮಾಲಯದ ಪರ್ವತ ಭಾಗದಲ್ಲಿಯೇ ನಾವಿಲ್ಲಿ ನೋಡೋದಕ್ಕೆ ಸಾಧ್ಯವಾಗಿರುವಂಥದ್ದಿದೆ. ಇನ್ನು ಇಲ್ಲಿ ಬೆಳೀತಕ್ಕಂತಹ ಪ್ರಮುಖ ಮರಗಳು ಯಾವಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿರುವಂತಹ ರೀತಿಯಲ್ಲಿ ಓಕ್, ಚೆಸ್ಟ್ನಟ್, ಆಶ್, ಬೀಚ್, ಪೈನ್, ಸಿಡಾರ್, ಸ್ಟ್ರೂಸ್ ಮತ್ತು ಫರ್, ವಾಲ್ನಟ್ ಎನ್ನುವಂತಹ ಮರಗಳು. ಇನ್ನೊಂದ್ಸತಿ ನೋಡೋದಾದ್ರೆ ಓಕ್, ಚೆಸ್ಟ್ನಟ್, ಆಶ್, ಬೀಚ್, ಪೈನ್, ಸಿಡಾರ್, ಸ್ಪ್ರೂಸ್, ಫರ್, ವಾಲ್ನಟ್ ಎನ್ನುವಂತಹ ಮರಗಳು ಇಲ್ಲಿ ಬೆಳೆಯುವಂತದ್ದಾಗಿ ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಪರ್ವತ ಕಾಡುಗಳ ಬಗ್ಗೆ ನಾವು ನೋಡ್ತಾ ಹೋಗ್ತಾರೆ. ಇನ್ನು ಮತ್ತೊಂದು ಭಾರತದ ಅರಣ್ಯದ ವಿಧವಾಗಿರುವಂಥದ್ದು ಮ್ಯಾಂಗ್ರೋವ್ ಅರಣ್ಯಗಳು ಇರುವಂಥದ್ದು, ಅದನ್ನ ನೋಡ್ತಾ ಹೋಗೋಣ. ಈ ಅಂಶಗಳನ್ನ ಬರೆದುಕೊಳ್ಳಿ. ಭಾರತದ ಮತ್ತೊಂದು ಅರಣ್ಯದಿಂದ ಮ್ಯಾಂಗ್ರೋವ್ ಅರಣ್ಯಗಳು. ಮ್ಯಾಂಗ್ರೋವ್ ಅರಣ್ಯಗಳು ಸಮುದ್ರದ ತೀರಗಳಲ್ಲಿ ಹಾಗೆ ಅತಿ ಹೆಚ್ಚು ಮಳೆ ಬೀಳುವಂತಹ ನದಿಮುಖಜ ಭೂಮಿ ಪ್ರದೇಶದಲ್ಲಿ ಕಂಡು ಬರತಕ್ಕಂತಹ ಒಂದು ಪ್ರಮುಖ ಮರಗಳನ್ನು ಒಳಗೊಂಡಿರುವಂತಹ ಕಾಡುಗಳಾಗಿದ್ದಾವೆ ಮ್ಯಾಂಗ್ರೋವ್ ಕಾಡುಗಳು ಎನ್ನುವಂಥದ್ದು. ನೋಡಿ, ಅಧಿಕ ಮಳೆ ಬೀಳುವಂತಹ ನದಿಮುಖಜ ಭೂಮಿ ಹಾಗೆ ಉಬ್ಬರವಿಳಿತಗಳುಳ್ಳ ಸಮುದ್ರ ತೀರಗಳಲ್ಲಿ ಇಂತಹ ಒಂದು ಕಾಡುಗಳು ಕಂಡು ಬರ್ತವೆ. ಮ್ಯಾಂಗ್ರೋವ್ ಕಾಡುಗಳು ಅನ್ನುವಂಥದ್ದು ಈ ಒಂದು ನದಿಮುಖಜ ಭೂಮಿಗಳಲ್ಲಿಗೆ ಸಮುದ್ರ ತೀರ ಪ್ರದೇಶಗಳಲ್ಲಿ ಉಬ್ಬರವಿಳಿತಗಳು ಅತ್ಯಂತ ಹೆಚ್ಚಾಗಿರುವಂತಹ ಪ್ರದೇಶದಲ್ಲಿ ಇಲ್ಲಿ ಕಂಡುಬರ್ತವೆ.
ಈ ಕಾಡುಗಳಲ್ಲಿ ಯಾವಾಗಲೂ ಕೂಡ ನೀರು ನಿಲುಗಡೆಯಾಗಿರಬೇಕು ಅಥವಾ ಅತ್ಯಂತ ಹೆಚ್ಚು ನೀರಿನ ಅಂಶವಿರುವಂತಹ ಪ್ರದೇಶದಲ್ಲಿಯೇ ಇವು ಕಂಡು ಬರತಕ್ಕಂಥದ್ದಾಗಿ ನಾವು ನೋಡ್ತಾ ಹೋಗ್ತೇವೆ. ಇಂತಹ ಅಧಿಕ ಮಳೆ ಬೀಳುವ ನದಿಮುಖಜ ಭೂಮಿ ಇರುವ ಉಬ್ಬರವಿಳಿತವಿರುವಂತಹ ತೀರ ಪ್ರದೇಶಗಳಲ್ಲಿ ನಾವು ಕಂಡು ಬರ್ತಕ್ಕಂಥ ಅಲ್ಲಿ ಪೂರ್ವ ಕರಾವಳಿಯ ನದಿಮುಖಜ ಭೂಮಿಗಳು ಹಾಗೆ ಚದುರಿದಂತೆ ಪಶ್ಚಿಮ ಕರಾವಳಿ ಕಂಡು ಬರುತ್ತವೆ. ನಾವಿಲ್ಲಿ ನೋಡ್ತಾ ಹೋಗಬಹುದಾಗಿದೆ. ಈ ಒಂದು ಭಾಗದಲ್ಲಿ ನಾವು ಮ್ಯಾಂಗ್ರೋವ್ ಅರಣ್ಯ ಚಿಹ್ನೆ ಇಲ್ಲ ಗುರುತಿಸಿರುವಂತದ್ದಿದೆ. ಈ ಒಂದು ರೀತಿಯ ಪ್ರದೇಶದಲ್ಲಿ ಪೂರ್ವ ಕರಾವಳಿಯಲ್ಲಿರ್ತಕ್ಕಂತಹ ನದಿಮುಖಜ ಭೂಮಿಗಳು ಹಾಗೆ ಪಶ್ಚಿಮ ಕರಾವಳಿಯಲ್ಲಿ ಚದುರಿದಂತೆ ಅಲ್ಲಲ್ಲಿ ಈ ಕಾಡುಗಳ ಒಂದು ಮರಗಳು ಬೆಳೆದಿರುವಂತದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಹಾಗಾದ್ರೆ ಮ್ಯಾಂಗ್ರೋವ್ ಕಾಡುಗಳಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಮರಗಳು ಯಾವುವು ಅಂತ ಹೇಳಿದ್ರೆ ಸುಂದರಿ ಮರಗಳು ಅತಿ ಪ್ರಮುಖವಾಗಿರುತ್ತೆ. ಸುಂದರ್ಬನ್ ಎನ್ನುವಂತನ್ನ ನಾವಿಲ್ಲಿ ಉದಾಹರಣೆಯಾಗಿ ಭಾರತದಲ್ಲಿ ಕೊಡ್ತಾ ಹೋಗಬಹುದಾಗಿದೆ. ಬೆತ್ತ, ಜರಿ ಗಿಡ, ತಾಳೆ, ಕಂದಾಳೆ, ಕೇದಿಗೆ ಅಂತಹ ಮರಗಳು ಈ ಒಂದು ಮ್ಯಾಂಗ್ರೋವ್ ಕಾಡುಗಳಿಗೆ ಪ್ರಮುಖ ಮರಗಳಾಗಿದ್ದಾವೆ. ಅವುಗಳಲ್ಲಿ ಸುಂದರಿ ಎನ್ನುವಂತಹ ಮರಗಳು ಅತ್ಯಂತ ಹೆಚ್ಚು ಪ್ರಮುಖವಾಗಿರುವಂತಹ ಮರಗಳಾಗಿ ನೋಡಬಹುದು. ಮ್ಯಾಂಗ್ರೋವ್ ಕಾಡುಗಳ ಪ್ರಮುಖ ಲಕ್ಷಣಗಳೆಂದರೆ ಬಿಳಿಲುಗಳು. ಈ ಒಂದು ಮರದಕ್ಕೆ ಕೊಂಬೆಗಳಿಂದ ಬಂದಿರತಕ್ಕಂತಹ ಒಂದು ರೀತಿಯ ಒಂದು ಬೇರುಗಳ ರೀತಿಯಲ್ಲಿ ಬಂದಿರತಕ್ಕಂಥವು ಅವೇ ಈ ಮರಗಳಿಗೆ ಆಧಾರಗಳಾಗಿರ್ತವೆ. ಆ ಬಿಡಿಲುಗಳು ಕೊಂಬೆಗಳಿಂದ ಬಂದು ಮತ್ತೆ ಪುನಃ ಭೂಮಿಗೆ ತಾಗಿರುತ್ತವೆ, ಮರವನ್ನ ಭದ್ರವಾಗಿ ಹಿಡಿದಿಟ್ಟುಕೊಳ್ಳುತ್ತವೆ. ಹಾಗೆ ಮಣ್ಣು ಕೊಚ್ಚಿ ಹೋಗದಂತೆಯೂ ಮಣ್ಣನ್ನು ಕೂಡ ಅತ್ಯಂತ ಹೆಚ್ಚು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ. ಹಾಗಾಗಿನೇ ಮ್ಯಾಂಗ್ರೋವ್ ಕಾಡುಗಳನ್ನ ಸಮುದ್ರ ತೀರದಲ್ಲಿ ನದಿಮುಖಜ ಭೂಮಿಯಲ್ಲಿ ಈ ಒಂದು ಕಡಲ ಕೊರೆತವನ್ನ ಪ್ರವಾಹವನ್ನು ತಡೆಗಟ್ಟೋದಕ್ಕೋಸ್ಕರ ಬೆಳೆಸುವಂಥದ್ದು ಅತಿ ಪ್ರಮುಖವಾಗಿರ್ತಕ್ಕಂಥ ಪರಿಹಾರೋಪಾಯವಾಗಿ ನಾವು ನೋಡಬಹುದಾಗಿದೆ. ಹಾಗಾಗಿನೇ ಈ ಒಂದು ಮ್ಯಾಂಗ್ರೋವ್ ಅರಣ್ಯಗಳ ಪ್ರಮುಖವಾಗಿರ್ತಕ್ಕಂಥವು ಬಿಳಿಲುಗಳು ಇದರ ಪ್ರಮುಖ ಲಕ್ಷಣವಾಗ್ತವೆ. ಸಮುದ್ರದೆಡೆಗೆ ಬಾಗಿರುವ ಕೊಂಬೆಗಳಿಂದ ಸಮುದ್ರದೆಡೆಗೆ ಬಾಗಿರತಕ್ಕಂಥ ಕೊಂಬೆಗಳಿಂದ ಬೇರಿನ ರೀತಿಯ ಬಿಳಿಲುಗಳು ಒಂದು ಕಂಡು ಬರ್ತವೆ. ಅವುಗಳು ಭೂಮಿಯನ್ನು ತಾಕಿ ಆ ಮರಗಳನ್ನ ಹಿಡಿದಿಟ್ಟುಕೊಂಡಿರುವಂತಹ ಒಂದು ಆಧಾರಗಳಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಈ ಬಿಳಿಲುಗಳೇ ಈ ಒಂದು ಕಾಡುಗಳ ಪ್ರಮುಖ ಲಕ್ಷಣಗಳಾಗಿ ನಾವು ನೋಡಬಹುದಾಗಿದೆ. ಸರಿಯಾಗಿ ನೆನಪಿಟ್ಕೊಳ್ಳಿ, ಬಿಳಿಲುಗಳು ಮ್ಯಾಂಗ್ರೋವ್ ಅರಣ್ಯಗಳ ಪ್ರಮುಖ ಲಕ್ಷಣಗಳಾಗಿವೆ. ಇನ್ನು ಎಲ್ಲಿ ಕಂಡು ಬರ್ತವೆ? ನದಿಮುಖಜ ಭೂಮಿ, ಸಮುದ್ರ ತೀರ ಪ್ರದೇಶದಲ್ಲಿ ನೀರು ಅತಿ ಹೆಚ್ಚು ನಿಲುಗಡೆಯಾಗುವಂತಹ ಸ್ಥಳದಲ್ಲಿಯೇ ಇವು ಗೋಚರಿತವಾಗುವಂತಲ್ಲಿದೆ. ನಕ್ಷೆಯಲ್ಲೂ ಅದನ್ನ ನಾವು ನೋಡ್ತಾ ಹೋಗ್ತೀವಿ. ಇಷ್ಟು ಈ ಒಂದು ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿಯವರೆಗೂ ಇಷ್ಟು ಭಾರತದ 6 ಅರಣ್ಯದ ವಿಧಗಳನ್ನು ನಾವು ತಿಳ್ಕೊಳ್ತಾ ಹೋಗಿದ್ದೇವೆ. ಅವುಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ, ನಕ್ಷೆಯ ಮುಖಾಂತರವಾಗಿ ನಾವು ತಿಳ್ಕೊಂಡಿದ್ದೇವೆ. ಹಾಗಾದರೆ ಮುಂದುವರೆದಾಗೆ ಭಾರತದ ಅರಣ್ಯ ಸಂಪತ್ತಿನಲ್ಲಿ ಹಾಗಾದರೆ ಈ ವಿಧದ ಅರಣ್ಯಗಳ ಹಂಚಿಕೆ ಹೇಗಿದೆ ಎನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಭಾರತದ ಒಟ್ಟು ಅರಣ್ಯಗಳ ವಿಸ್ತೀರ್ಣ, ಭಾರತದಲ್ಲಿರ್ತಕ್ಕಂಥ ಒಟ್ಟು ಅರಣ್ಯಗಳ ವಿಸ್ತೀರ್ಣ 7.74 ಲಕ್ಷ ಚದರ ಕಿಲೋಮೀಟರ್. ಸರಿಯಾಗಿ ನೆನಪಿಟ್ಕೊಳ್ಳಿ, ಭಾರತದ ಅರಣ್ಯಗಳ ಒಟ್ಟು ವಿಸ್ತೀರ್ಣ 7.74 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವಾಗಿದೆ. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟಿದೆ? 32,87,000 ಅಂತ ಹೇಳ್ತಿದ್ವಲ್ಲ, ಅದು ಹೋಲಿಕೆ ಮಾಡಿದಾಗ ಈ ಅರಣ್ಯಗಳ ಭೂ ಪ್ರಮಾಣ 23.6% ಆಗುತ್ತೆ. ಇದು ಕಡಿಮೆನೇ ಹೆಚ್ಚು. 23.6% ಕಾಡೇ ಇದೆಯಾದರೆ ಅಂತ ಹೇಳಿದ್ರೆ ನೀವು ಆಶ್ಚರ್ಯ ಪಡ್ಬೋದು. ಆದರೆ 1952ರ ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರವಾಗಿ ಒಂದು ದೇಶ ಅದರ ಭೂಪ್ರದೇಶದ ಪ್ರಮಾಣದಲ್ಲಿ 33.3% ಅರಣ್ಯವನ್ನ ಹೊಂದಿರಲೇಬೇಕು ಎನ್ನುವಂತಹ ನಿಯಮವಿದೆ. ಆ ಪ್ರಮಾಣಕ್ಕೆ ಹೋಲಿಸಿಕೊಂಡ್ರೆ ಇದು ತಪ್ಪಲ್ವಾ? ಕಡಿಮೆ ಅಲ್ವಾ? 33.3% ಹೋಲಿಕೆ ಮಾಡಿದ್ರೆ 23.6 ಕಡಿಮೆ. ಹಾಗೆಯೇ ಪ್ರಪಂಚದಲ್ಲಿಯೇ ನಾವು ಹೋಲಿಕೆ ಮಾಡ್ತಾ ಹೋದಾಗ ಪ್ರಪಂಚದಲ್ಲಿಯೇ 29.5% ಇದೆ ಅರಣ್ಯ ಪ್ರದೇಶ. ಪ್ರಪಂಚದಲ್ಲಿಯೇ ಒಟ್ಟು ಪ್ರಪಂಚದ ಭೂ ವಿಸ್ತೀರ್ಣ 510 ದಶಲಕ್ಷ ಚದರ ಕಿಲೋಮೀಟರ್ ಅಂತ ಹೇಳ್ತೀವಲ್ಲ, ಅದು ಹೋಲಿಕೆ ಮಾಡಿದಾಗಲೇ 29.5% ಇದೆ ಅರಣ್ಯ. ಅದಕ್ಕೆ ಹೋಲಿಕೆ ಮಾಡಿದಾಗಲೂ ಭಾರತದ ಅರಣ್ಯ ಪ್ರದೇಶದ ಹಂಚಿಕೆ ಕಡಿಮೆ ಇರುವಂತಿದೆ. ಅದು ಭಾರತದ ದುರ್ದೈವದ ಸಂಗತಿ. ಅರಣ್ಯಗಳನ್ನು ಕಾಪಾಡಿಕೊಳ್ಳುವಂಥದ್ದು ಅನಿವಾರ್ಯ ಎನ್ನುವಂಥದ್ದು ಈ ಪ್ರಮಾಣ ನಮಗೆ ಸೂಚಿಸಿ ಹೇಳ್ತಾ ಇರುವಂಥದ್ದು ಆಗಿದೆ. ಇನ್ನು ಭಾರತದಲ್ಲಿ
ಇಡೀ ಭಾರತದಾದ್ಯಂತ ಏಕ ರೀತಿಯಲ್ಲಿ ಅರಣ್ಯಗಳು ಹಂಚಿಕೆಯಾಗಿಲ್ಲ. ಇವು ಚದುರಿದಂತೆ ವೈವಿಧ್ಯತೆಯಿಂದ ಕೂಡಿರುವಂತಹ ಹಂಚಿಕೆ ನೋಡ್ತಾ ಹೋಗ್ತೀವಿ. ಆ ಒಂದು ಅರಣ್ಯ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಅರಣ್ಯ ಪ್ರದೇಶ ಹಿಮಾಲಯ ಮತ್ತು ಪರ್ಯಾಯ ಪ್ರಸ್ಥಭೂಮಿ ಭಾಗಗಳಲ್ಲಿ 60% ಹಂಚಿಕೆಯಾಗಿದೆ. ಹಿಮಾಲಯ ಮತ್ತು ಪರ್ಯಾಯ ಪ್ರಸ್ಥಭೂಮಿ ಭಾಗದಲ್ಲಿ 60% ಅರಣ್ಯಗಳು ಹಂಚಿಕೆಯಾಗಿದ್ದಾವೆ. ಜೊತೆಗೆ ಉತ್ತರ ಮೈದಾನದಲ್ಲಿ 20% ಒಂದೇ ಕಡೆನೆ ಹಂಚಿಕೆ ಆಗಿರುವಂತಹದ್ದೇ. ಉಳಿದಿರುವಂತಹ 20 ಭಾಗ ಚದುರಿದ ರೀತಿಯಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಅಲ್ಲಲ್ಲಿ ಗೋಚರವಾಗುವಂತದ್ದಾಗಿ ನಾವು ನೋಡಬಹುದು. ಇನ್ನು ಅರಣ್ಯಗಳ ಹಂಚಿಕೆಯನ್ನು ನಾವು ನೋಡ್ತಾ ಹೋದಾಗ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವಂತಹ ರಾಜ್ಯ, ಸರಿಯಾಗಿ ನೆನಪಿಟ್ಕೊಳ್ಳಿ, ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವಂತಹ ಭಾರತದ ರಾಜ್ಯ ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಅರಣ್ಯಗಳಿರುವಂತಹ ಪ್ರದೇಶವಾಗಿ ರಾಜ್ಯವಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಇದಕ್ಕಿಂತ ತದ್ವಿರುದ್ಧವಾಗಿ ಭಾರತದಲ್ಲಿ ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವಂತಹ ರಾಜ್ಯ ಗೋವಾ. ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವಂತಹ ರಾಜ್ಯ ಗೋವಾ ಎನ್ನುವಂಥದ್ದು. ನೆನಪಿಟ್ಕೊಳ್ಳಿ, ಇವೆರಡನ್ನೂ ಕೂಡ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ರಾಜ್ಯ ಮಧ್ಯಪ್ರದೇಶ, ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವಂತಹ ರಾಜ್ಯ ಗೋವಾ. ಪರೀಕ್ಷಾ ದೃಷ್ಟಿಕೋನದಿಂದ ಪ್ರಮುಖವಾಗಿರುವಂತಹ ರೀತಿಯಲ್ಲಿರುತ್ತೆ. ಈ ಅಂಶಗಳನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ. ಇಷ್ಟು ಈ ಒಂದು ಅರಣ್ಯಗಳ ಹಂಚಿಕೆಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಹಾಗಾಗಿ ಈ ಪ್ರಮಾಣದಲ್ಲಿರುವಂತಹ ಅರಣ್ಯಗಳನ್ನು ನಾವು ಉಳಿಸ್ಕೋಬೇಕಲ್ವ? ಹಾಗಾಗಿ ಮುಂದುವರೆದಾಗೆ ಅರಣ್ಯಗಳು ಯಾವ ರೀತಿಯಲ್ಲಿ ನಾಶ ಆಗ್ತಿದ್ದಾವೆ, ಆ ನಾಶಕ್ಕೆ ಕಾರಣಗಳೇನು, ಅವುಗಳನ್ನು ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಭಾರತದ ಒಂದು ಅರಣ್ಯಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಹಾಗಾದ್ರೆ ಅನಿವಾರ್ಯವಾಗಿರುವಂಥದ್ದಲ್ವಾ? ಯಾಕಂದ್ರೆ ನಾವು ಭಾರತದಲ್ಲಿರ್ತಕ್ಕಂತಹ ಒಂದು ಅರಣ್ಯಗಳ ಹಂಚಿಕೆಯನ್ನು ನೋಡಿದಾಗ ಒಂದು ದುರ್ದೈವದ ಸಂಗತಿಯಾಗಿ ಭಾರತದ ಅರಣ್ಯಗಳ ಒಂದು ಪ್ರಮಾಣ ತುಂಬಾನೇ ಕ್ಷೀಣಿಸ್ತಾ ಹೋಗಿದೆ. ಅತಿ ಕಡಿಮೆ ಇರುವಂತಹ ಪ್ರಮಾಣವಾಗಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಅದನ್ನು ನಾವು ಕಾಪಾಡಿಕೊಳ್ಳಬೇಕು. ಅರಣ್ಯ ಪ್ರದೇಶ ಪ್ರಮಾಣವನ್ನು ಹೆಚ್ಚು ಮಾಡಲೇಬೇಕಾಗಿದೆ. ಹಾಗಾದರೆ ಈ ಒಂದು ಅರಣ್ಯಗಳು ಅತ್ಯಂತ ಹೆಚ್ಚು ನಾಶ ಆಗ್ತಿದ್ದಾವೆ. ಯಾವ ಯಾವ ಕಾರಣಗಳಿಂದ ಅರಣ್ಯ ನಾಶ ಹೆಚ್ಚಾಗ್ತಾ ಇದೆ ನೋಡಿ. ಅರಣ್ಯ ನಾಶಕ್ಕೆ ಕಾರಣಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ, ಕೃಷಿ ಕ್ಷೇತ್ರದ ವಿಸ್ತರಣೆ, ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿರುವಂತಹ ಜನಸಂಖ್ಯೆಗೆ ಬೇಕಾಗಿರುವಂತಹ ಆಹಾರವನ್ನು ಪೂರೈಕೆ ಮಾಡಿಕೊಳ್ಳೋದಕ್ಕೆ ಅರಣ್ಯಗಳನ್ನ ಕಾಡುಗಳನ್ನ ಕಡಿದು ಅವುಗಳನ್ನ ಕೃಷಿ ಜಮೀನುಗಳಾಗಿ ಮಾರ್ಪಾಡು ಮಾಡಿಕೊಳ್ಳಲಾಗ್ತಾ ಇದೆ. ನಂತರ ರಸ್ತೆ ರೈಲು ಮಾರ್ಗಗಳ ನಿರ್ಮಾಣಕ್ಕೋಸ್ಕರ, ರಸ್ತೆ ರೈಲು ಮಾರ್ಗಗಳ ನಿರ್ಮಾಣ, ಕ್ರೀಡಾಂಗಣಗಳ ನಿರ್ಮಾಣಕ್ಕೋಸ್ಕರ ಅತ್ಯಂತ ಹೆಚ್ಚು ಪ್ರಮಾಣದ ಅರಣ್ಯಗಳನ್ನ ಕಾಡುಗಳನ್ನ ನಾವು ನಾಶ ಮಾಡ್ತಾ ಇದ್ವಿ. ರೈಲು ವಿಸ್ತರಣೆ ಆಗಿರ್ಬೋದು, ರಸ್ತೆ ಮಾರ್ಗಗಳನ್ನ ವಿಸ್ತರಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಅದರ ಎಚ್ಚರಗಳಿರತಕ್ಕಂಥ ಕಾಡನ್ನ ಅರಣ್ಯವನ್ನ ಸುಮಾರು ಕಿಲೋಮೀಟರ್ ವರೆಗೂ ಕೂಡ ಅದನ್ನ ನಾಶಪಡಿಸ್ತಾ ಹೋಗ್ತಿದ್ದೀವಿ. ನಂತರ ನೀರಾವರಿ ಯೋಜನೆಗಳ ನಿರ್ಮಾಣ, ನೀರಾವರಿ ಯೋಜನೆಗಳು ಅಂತ ಹೇಳಿದಾಗ ಅಣೆಕಟ್ಟುಗಳು ನಿರ್ಮಾಣ ಮಾಡುವುದರಿಂದ ಸಾವಿರಾರು ಎಕರೆಗಳಷ್ಟು ಅರಣ್ಯ ಪ್ರದೇಶ ಜಲಾವೃತವಾಗಿ ನಾಶ ಆಗುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗಬಹುದಾಗಿದೆ. ಹಾಗಾಗಿ ಈ ನೀರಾವರಿ ಯೋಜನೆಗಳನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿಯೂ ಒಂದು ಅನುಕೂಲವಾಗಲ್ಪಟ್ಟರೆ ಇನ್ನೊಂದು ಅರಣ್ಯಗಳ ನಾಶವಾಗಿ ಅದು ಅನಾನುಕೂಲಕ್ಕೂ ಎಡೆ ಮಾಡಿಕೊಳ್ಳುತ್ತದೆ. ಕೈಗಾರಿಕೀಕರಣ, ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡುವಂತಹ ಪ್ರದೇಶಗಳು ಕೂಡ ಅರಣ್ಯಗಳನ್ನು ನಾಶ ಮಾಡ್ತಾ ಇದೆ. ಇನ್ನು ಅರಣ್ಯಾಧಾರಿತ ಕೈಗಾರಿಕೆಗಳ ಪ್ರಮಾಣಗಳು ಕೂಡ ಹೆಚ್ಚಾಗ್ತಾ ಹೋಗ್ತಿರೋದ್ರಿಂದ ಕೈಗಾರಿಕೀಕರಣವು ಕೂಡ ಅರಣ್ಯಗಳ ನಾಶಕ್ಕೆ ಪ್ರಮುಖ ಕಾರಣೀಭೂತವಾಗಿರುವಂಥದ್ದಾಗಿದೆ. ನಂತರ ನಗರೀಕರಣ, ನಗರಗಳು ಹಿಂದೆಂದೂ ಕಂಡರಿಯದಂತಹ ರೀತಿಯಲ್ಲಿ ವಿಸ್ತರಣೆ ಆಗ್ತಾ ಇದ್ದಾವೆ. ಹೀಗೆ ನಗರಗಳು ಹೆಚ್ಚಾಗ್ತಾ ಇರೋದ್ರಿಂದ, ನಗರಗಳ ಪ್ರದೇಶವೂ ಕೂಡ ವಿಸ್ತರಣೆ ಆಗ್ತಾ ಇರೋದ್ರಿಂದ ಅದರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕಾಡು ಅರಣ್ಯ ಮರಗಿಡಗಳನ್ನು ನಾವು ಕಡಿದು ಅವುಗಳನ್ನ ವಸತಿ ಪ್ರದೇಶಗಳನ್ನಾಗಿ ನಿರ್ಮಾಣ ಮಾಡಿಕೊಳ್ತಾ ಇದ್ದೀವಿ. ಅದು ಕೂಡ ಕಾರಣೀಭೂತ ಆಗುತ್ತೆ. ನಂತರ ಅತಿಯಾಗಿ ಮೇಯಿಸುವಿಕೆ, ಅತಿಯಾಗಿ ದನಕರುಗಳನ್ನು ಮೇಯಿಸುವುದರಿಂದಲೂ ಕೂಡ ಅರಣ್ಯಗಳನ್ನು ನಾಶಪಡಿಸ್ತಾ ಇದ್ದೀವಿ. ಈ ಒಂದು ಮೇಕೆಗಳು ಆಡುಗಳನ್ನು ನಾವು ಮೇಯಿಸುವಾಗ ಅವುಗಳ ಮರಗಳನ್ನು ಕಡಿದು ಅವುಗಳನ್ನ ಮೇಯಿಸ್ತಾ ಹೋಗ್ತಾರೆ. ಹಾಗೂ ಅರಣ್ಯ ನಾಶ ಆಗ್ತಾ ಹೋಗುತ್ತೆ. ಕಾಡ್ಗಿಚ್ಚು ನೈಸರ್ಗಿಕವಾಗಿ ಸಂಭವಿಸಿ ಅರಣ್ಯ ನಾಶಕ್ಕೆ ಕಾರಣೀಭೂತವಾಗಿರುವಂಥದ್ದು ಕಾಡ್ಗಿಚ್ಚು. ಮರಗಳು ಒಂದಕ್ಕೊಂದು ಘರ್ಷಿಸುವುದರಿಂದ ಉಂಟಾಗುವಂತಹ ಅಗ್ನಿಯಿಂದಾಗಿ ಇಡೀ ಕಾಡಿನ ಬೆಂಕಿಗಾಹುತಿಯಾಗಿ ಕಾಡಿನ ನಾಶಕ್ಕೆ ಕಾರಣೀಭೂತ ಆಗುತ್ತೆ. ಇಷ್ಟು ಅಂಶಗಳು ಅರಣ್ಯ ನಾಶಕ್ಕೆ ಕಾರಣವಾಗಿರುವಂತಹ ಅಂಶಗಳು. ಹಾಗಾದರೆ ಇಂಥ ಒಂದು ಅರಣ್ಯದ ಮರಗಳನ್ನ
ಅರಣ್ಯದ ಕಾಡನ್ನ ವನ್ಯ ಸಂಪತ್ತನ್ನ ಸಂರಕ್ಷಿಸುವಂತನ್ನೇ ನಾವು ಅರಣ್ಯ ಸಂರಕ್ಷಣೆ ಅಂತ ಕರಿತೀವಿ. ಹಾಗಾದ್ರೆ ಅಂತಹ ಅರಣ್ಯ ಸಂರಕ್ಷಣಾ ಕ್ರಮಗಳು ಯಾವುವು ಅಂತೇಳಿ ನಾವು ನೋಡ್ತಾ ಹೋಗೋದಾದ್ರೆ ಅರಣ್ಯ ನಾಶವನ್ನು ನಿಯಂತ್ರಣ ಮಾಡುವುದು. ಅರಣ್ಯಗಳ ವಿವಿಧ ಕಾರಣಗಳಿಂದ ಆಗ್ತಕ್ಕಂಥ ಅರಣ್ಯ ನಾಶವನ್ನ ನಾವು ನಿಯಂತ್ರಿಸಬೇಕಾಗಿದೆ, ಅದು ಅನಿವಾರ್ಯವಾಗಿದೆ. ಹೇಗೆ? ಅರಣ್ಯದ ಅತಿಕ್ರಮಣವನ್ನ ತಡೆಯುವುದು. ಅರಣ್ಯಗಳನ್ನು ಅತಿಕ್ರಮಿಸಿ ಒತ್ತುವರಿ ಮಾಡಿಕೊಂಡು ಅರಣ್ಯಗಳನ್ನ ಕಡಿತಾ ಇರುವಂತನ್ನ ನಾವು ತಡಿಬೇಕು. ಅದಕ್ಕೆ ಕಾನೂನುಗಳನ್ನ ರೂಪಿಸಬೇಕಾಗುತ್ತೆ. ಅರಣ್ಯಗಳಲ್ಲಿ ಕೀಟ ಮತ್ತು ರೋಗಗಳ ನಿಯಂತ್ರಣ. ಇಡೀ ಅರಣ್ಯವನ್ನು ನಾಶ ಮಾಡಬಹುದಾಗಿರುವಂತಹ ಕೀಟಗಳು, ಇಡೀ ಅರಣ್ಯವನ್ನು ನಾಶ ಮಾಡೋದಕ್ಕೆ ಅವಕಾಶವಾಗುವಂತಹ ಕಾಡಿನ ಮರಗಳಿಗೆ ತಲುಪುವಂತಹ ರೋಗಗಳನ್ನ ನಿಯಂತ್ರಿಸಬೇಕು. ಆಗ ಅರಣ್ಯಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಂತರ ಮರಗಳ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟುವಂಥದ್ದು ಕಾನೂನಿನ ಮೂಲಕ, ಪೊಲೀಸರ ಮೂಲಕ, ಅರಣ್ಯ ಸಿಬ್ಬಂದಿಗಳ ಮುಖಾಂತರವಾಗಿ ಮರಗಳ ಕಳ್ಳ ಸಾಗಾಣಿಕೆಯನ್ನು ನಾವು ತಡೆಯಬೇಕಾಗಿದೆ. ನಂತರ ಮರಗಳನ್ನು ಕಡಿಯುವಂಥ ಸಂದರ್ಭ ಬಂದರೂ ವೈಜ್ಞಾನಿಕವಾಗಿ ಮರಗಳನ್ನು ಕಡಿಯುವುದು. ಅನಿವಾರ್ಯವಾಗಿ ಮರದ ಸಾಮಗ್ರಿಗಳಿಗೋಸ್ಕರ ಮರಗಳನ್ನು ಕಡಿಲೇಬೇಕಾದಂಥ ಅನಿವಾರ್ಯತೆ ಬಂದಾಗ ವೈಜ್ಞಾನಿಕವಾಗಿ ಆ ಮರಗಳನ್ನ ಕಡಿಯುವಂಥದ್ದು. ಒಂದು ಮರ ಕಡಿತಾ ಇದ್ರೆ ಅಂದರೆ ಅದರ ಆಸ್ಪಾಸ್ನಲ್ಲಿಗೆ ಮತ್ತೊಂದಷ್ಟು ಸಸ್ಯಗಳನ್ನು ನೆಡೋದ್ರ ಮೂಲಕ ಆ ಮರಗಳು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟು ಈ ಒಂದು ಮರವನ್ನು ಕಡಿದಿದ್ದೇ ಆಗಲಿ ಅದು ವೈಜ್ಞಾನಿಕವಾಗಿ ಮರವನ್ನು ಕಡಿದಾಗೆ ಆಗುತ್ತೆ. ಅತಿಯಾಗಿ ಮೇಯಿಸುವಿಕೆಯನ್ನು ತಡೆಯುವುದು. ದನಕರುಗಳನ್ನು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು. ಕಾಡ್ಗಿಚ್ಚು ನಿಯಂತ್ರಣ. ಕಾಡ್ಗಿಚ್ಚು ಉಂಟು ಮಾಡುವಂತಹ ಮರಗಳನ್ನು ಕತ್ತರಿಸಿ ಕಾಡ್ಗಿಚ್ಚು ಉಂಟಾಗದಿರುವಂತೆ ಕ್ರಮ ವಹಿಸುವಂಥದ್ದು ಅತಿ ಪ್ರಮುಖವಾಗಿರ್ತಕ್ಕಂಥ ಅಂಶ. ಅರಣ್ಯನಾಶ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರುವುದು. ಅತಿ ಕಟ್ಟುನಿಟ್ಟಾಗಿರುವಂತಹ ರೀತಿಯಲ್ಲಿ ಕ್ರಮಬದ್ಧವಾಗಿ ಅರಣ್ಯನಾಶ ನಿಯಂತ್ರಣ ಕಾಯ್ದೆಯನ್ನು ನಾವು ಜಾರಿಗೆ ತರುವುದು. ಅರಣ್ಯ ಬೆಳೆಸಲು ಪ್ರೋತ್ಸಾಹವನ್ನು ನೀಡುವುದು. ಜನರಲ್ಲಿ ಅರಣ್ಯಗಳನ್ನು ಬೆಳೆಸೋದಕ್ಕೋಸ್ಕರ ಪ್ರೋತ್ಸಾಹವನ್ನು ನೀಡ್ತಾ ಹೋಗುವುದು. ಜೊತೆಗೆ ಜನರಲ್ಲಿ ಅರಣ್ಯ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಯೋಜಿಸುವುದು. ಹಾಗಾಗಿ ಜನರಲ್ಲಿ ಅರಣ್ಯ ಸಂರಕ್ಷಣೆಯ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ನಡೆಸಿ ಅದರ ಬಗ್ಗೆ ಅರಿವನ್ನು, ಜಾಗೃತಿಯನ್ನು ಮೂಡಿಸ್ತಾ ಹೋಗುವಂಥದ್ದು. ಇಷ್ಟು ಕ್ರಮಗಳು ಅರಣ್ಯ ಸಂರಕ್ಷಣಾ ಕ್ರಮಗಳಾಗಿರ್ತವೆ. ಇದು ಪರೀಕ್ಷಾ ದೃಷ್ಟಿಕೋನದಿಂದ ಪ್ರಮುಖವಾಗಿರುವಂಥದ್ದಿದೆ. ಈ ಅಂಶಗಳನ್ನ ಬರೆದಿಟ್ಟುಕೊಳ್ಳಿ. ಪ್ರತಿಯೊಂದು ಕೂಡ ಪ್ರಮುಖವಾಗಿರುವಂತಹ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ಬೋದಾಗಿದೆ. ಇನ್ನು ಮುಂದುವರೆದಾಗೆ ಅರಣ್ಯ ಸಂಪತ್ತು ಅಂದ ತಕ್ಷಣವೇ ಅದು ಕೇವಲ ಮರಗಳನ್ನು ನಾವು ಅಷ್ಟೇ ಅಲ್ಲ, ಕಾಡು ಅಂತ ಹೇಳಿದ್ರೆ ಅಷ್ಟೇ ಅಲ್ಲ, ಅಲ್ಲಿರುವಂತಹ ಪ್ರಾಣಿ ಸಂಪನ್ಮೂಲವನ್ನು ಸಂರಕ್ಷಿಸಬೇಕಾಗುತ್ತೆ. ಪ್ರಾಣಿ ಸಂಪತ್ತಿನ ಮೂಲಕ ಅರಣ್ಯವನ್ನ, ಅರಣ್ಯಗಳ ಮೂಲಕವಾಗಿ ಪ್ರಾಣಿ ಸಂಪತ್ತನ್ನು ನಾವು ಸಂರಕ್ಷಿಸುವುದಕ್ಕೆ ಹಲವಾರು ಅವಕಾಶಗಳಿವೆ. ಆ ಅವಕಾಶಗಳಿರುವಂಥದ್ದನ್ನೇ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು, ಜೀವಿ ಸಂರಕ್ಷಣಾ ವಲಯಗಳು ಅನ್ನುವಂತಹ ರೀತಿಯಲ್ಲಿ ಗುರುತಿಸ್ತಾ ಹೋಗಿರೋದು. ಅವುಗಳ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ನೋಡಿ, ವನ್ಯಜೀವಿ ಧಾಮಗಳು. ವನ್ಯಜೀವಿಗಳು ನಾಡಿನ ಸಂಪತ್ತಾಗಿರ್ತಾವೆ. ಕಾಡು ಹೇಗೆ ಪ್ರಮುಖನೋ ಅಲ್ಲಿ ವಾಸಿಸುತ್ತಿರುವಂತಹ ಪ್ರಾಣಿಗಳು ಕೂಡ ಪ್ರಮುಖವಾಗಿವೆ. ಹಾಗಾಗಿನೇ ವನ್ಯಜೀವಿಗಳಿಗೆ ರಕ್ಷಣೆ ನೀಡುವಂತಹ ಅರಣ್ಯ ಪ್ರದೇಶದ ಸ್ಥಳಗಳಲ್ಲಿ ನಾವು ವನ್ಯಜೀವಿ ಧಾಮಗಳು ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ, ವನ್ಯಜೀವಿಗಳಿಗೆ ರಕ್ಷಣೆ ನೀಡುವಂತಹ ಅರಣ್ಯ ಪ್ರದೇಶದ ಸ್ಥಳಗಳನ್ನೇ ವನ್ಯಜೀವಿ ಧಾಮಗಳು ಅಂತ ಕರಿತಾ ಹೋಗುವಂಥದ್ದಿದೆ. ಇವು ಪ್ರಾಣಿಗಳನ್ನ ಸಂರಕ್ಷಿಸೋದಕ್ಕೋಸ್ಕರ ಅರಣ್ಯ ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡು ಅವುಗಳನ್ನ ಅಲ್ಲಿಯೇ ಸಂರಕ್ಷಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದಾಗಿ ನೋಡಬಹುದು. ಭಾರತದಲ್ಲಿ ಸುಮಾರು 523 ವನ್ಯಜೀವಿ ಧಾಮಗಳಿದ್ದಾವೆ. ಅತಿ ಪ್ರಮುಖವಾಗಿರುವಂತಹ ರೀತಿಯಲ್ಲಿ 523 ವನ್ಯಜೀವಿ ಧಾಮಗಳನ್ನ ನಾವು ಭಾರತದಲ್ಲಿ ಗುರುತಿಸೋದಕ್ಕೆ ಸಾಧ್ಯವಿರುವಂತದ್ದಿದೆ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥವು ಕೊಟ್ಟಿದ್ದಾರೆ. ಅಣ್ಣಮಲೈ ಮತ್ತು ಮಧುಮಲೈ ಎನ್ನುವಂತಹ ತಮಿಳುನಾಡಿನ ಪ್ರಮುಖ ವನ್ಯಜೀವಿ ಧಾಮಗಳು. ಹಾಗೆಯೇ ದಾಂಡೇರಿ, ಭದ್ರಾ, ತಲಕಾವೇರಿ, ಬಿಳಿಗಿರಿ ರಂಗನ ಬೆಟ್ಟ ಇವು ಕರ್ನಾಟಕದ ಪ್ರಮುಖ ವನ್ಯಜೀವಿ ಧಾಮಗಳಾಗಿದ್ದಾವೆ. ದಾಂಡೇರಿ, ಭದ್ರಾ, ತಲಕಾವೇರಿ ಮತ್ತು ಬಿಳಿಗಿರಿ ರಂಗನ ಬೆಟ್ಟ. ಹಾಗೆಯೇ ಪೆರಿಯಾರ್ ಎನ್ನುವಂತಹದ್ದು ಕೇರಳದಲ್ಲಿರುವಂತಹ ಪ್ರಮುಖ ವನ್ಯಜೀವಿ ಧಾಮ. ಹಾಗೆಯೇ ನಾಗಾರ್ಜುನ ಸಾಗರ ತೆಲಂಗಾಣದ ಪ್ರಮುಖ ವನ್ಯಜೀವಿ ಧಾಮ. ಭರತ್ಪುರ ಮತ್ತು ರಣಥಂಬೋರ್ ಅಥವಾ ರಣಥಂಬೋರ್ ಎನ್ನುವಂಥದ್ದು ರಾಜಸ್ಥಾನದ ಪ್ರಮುಖ ವನ್ಯಜೀವಿ ಧಾಮಗಳಾಗಿದ್ದಾವೆ. ಹಾಗೆಯೇ ಮಾನಸ ಎನ್ನುವಂಥದ್ದು ಅಸ್ಸಾಂನಲ್ಲಿರ್ತಕ್ಕಂತಹ ಒಂದು ಪ್ರಮುಖ ವನ್ಯಜೀವಿ ಧಾಮವಾಗಿರುವಂಥದ್ದು. ನಂತರ ಜಗದಾಪುರ ಎನ್ನುವಂಥದ್ದು
ಪಶ್ಚಿಮ ಬಂಗಾಳದ ಪ್ರಮುಖ ವನ್ಯಜೀವಿ ಧಾಮಗಳಾಗಿದ್ದಾವೆ. ಹೀಗೆ ಇವು ಭಾರತದ ಪ್ರಮುಖ ವನ್ಯಜೀವಿ ಧಾಮಗಳಾಗಿ ನಾವು ನೋಡಬಹುದು. 523 ವನ್ಯಜೀವಿ ಧಾಮಗಳನ್ನು ನಾವು ಭಾರತದಲ್ಲಿ ದೃಢೀಕರಿಸಿಕೊಂಡಿರುವಂತದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ನಂತರದಲ್ಲಿ ಇದೇ ರೀತಿಯನ್ನೇ ಅರಣ್ಯಗಳನ್ನ ಕಾಡು ಮೃಗಗಳ ಮೂಲಕವಾಗಿ ಸಂರಕ್ಷಿಸುವಂತಹ ರೀತಿಯಲ್ಲಿ ನಾವು ನೋಡ್ತಾ ಹೋಗಬಹುದಾಗಿದೆ. ಅವೇ ರಾಷ್ಟ್ರೀಯ ಉದ್ಯಾನಗಳು. ಏನು ರಾಷ್ಟ್ರೀಯ ಉದ್ಯಾನಗಳೆಂದರೆ ಸರಿಯಾಗಿ ಗಮನಿಸ್ಕೊಳ್ಳಿ. ಸಾರ್ವಜನಿಕ ವಿಹಾರ, ಸಾರ್ವಜನಿಕರ ವಿಹಾರವೂ ಕೂಡ ಇರುತ್ತೆ. ಸಾರ್ವಜನಿಕರು ಸಹಿತ ಅಲ್ಲಿ ಭೇಟಿ ಕೊಟ್ಟು ಅರಣ್ಯವನ್ನ, ಕಾಡು ಮೃಗಗಳನ್ನ, ವನ್ಯ ಸಂಪತ್ತನ್ನು ನೋಡೋದಕ್ಕೆ ಅವಕಾಶ ಇರುತ್ತೆ. ಮತ್ತು ವೈಜ್ಞಾನಿಕ ಹಿತದೃಷ್ಟಿಯಿಂದ, ಸಾರ್ವಜನಿಕ ವಿಹಾರ ಮತ್ತು ವೈಜ್ಞಾನಿಕ ಹಿತದೃಷ್ಟಿಯಿಂದ ನೈಸರ್ಗಿಕ ಸೌಂದರ್ಯವನ್ನು ಕಾಪಾಡಿಕೊಂಡು ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಸಂರಕ್ಷಣೆಗಾಗಿ, ನೈಸರ್ಗಿಕ ಸೌಂದರ್ಯವನ್ನು ಕಾಪಾಡಿಕೊಳ್ಳೋದು, ಸಸ್ಯ ಮತ್ತು ಪ್ರಾಣಿ ಸಂಕುಲಗಳನ್ನು ಸಂರಕ್ಷಣೆ ಮಾಡುವಂತಹದ್ದು, ಸಂರಕ್ಷಣೆಗಾಗಿ ಇರುವ ವಿಶಾಲವಾದಂತಹ ವಿಶೇಷವಾಗಿ ನಿರ್ಮಿಸಿಕೊಂಡಿರುವಂತಹ ಅರಣ್ಯ ಪ್ರದೇಶವನ್ನೇ ನಾವು ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಕರೀತಾ ಹೋಗ್ತೀವಿ. ಸರಿಯಾಗಿ ನೆನಪಿಟ್ಕೊಳ್ಳಿ. ಸಾರ್ವಜನಿಕ ವಿಹಾರ ಮತ್ತು ವೈಜ್ಞಾನಿಕ ಹಿತದೃಷ್ಟಿಯಿಂದ ನೈಸರ್ಗಿಕ ಸೌಂದರ್ಯ, ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಸಂರಕ್ಷಣೆಗಾಗಿಯೇ ಇರುವಂತಹ ವಿಶೇಷವಾದ ವಿಶಾಲವಾದಂತಹ ಅರಣ್ಯ ಪ್ರದೇಶವನ್ನೇ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಕರೀತಾ ಹೋಗ್ತೀವಿ. ಭಾರತದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು 99 ಇದ್ದಾವೆ. 99 ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ಗುರುತಿಸಿರುವಂತದ್ದಾಗಿ ನಾವು ನೋಡ್ತಾ ಹೋಗ್ಬೋದು. ಅಂತ ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳಾಗಿ ನಾವು ನೋಡುವಂಥದ್ದು ಕಾಜಿರಂಗಂ, ಅಸ್ಸಾಂನಲ್ಲಿರ್ತಕ್ಕಂಥ ಒಂದು ಪ್ರಮುಖ ವನ್ಯಜೀವಿ ಧಾಮವಾಗಿ ನಾವು ನೋಡುವಂಥದ್ದಾಗಿದೆ. ಹಾಗೆಯೇ ನಂತರದಲ್ಲಿ ಸುಂದರ್ಬನ್ ಎನ್ನುವಂಥದ್ದು ಕೂಡ ಪಶ್ಚಿಮ ಬಂಗಾಳದಲ್ಲಿರುವಂತಹ ಒಂದು ವನ್ಯಜೀವಿ ಧಾಮವಾಗಿದೆ. ಹಾಗೆಯೇ ಕಾರ್ಬೇಟ್ ಎನ್ನುವಂಥದ್ದು ಉತ್ತರಾಂಚಲದ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿ ನಾವು ನೋಡುವಂಥದ್ದು. ಹಾಗೆಯೇ ಗಿರ್ ಎನ್ನುವಂಥದ್ದು ಗುಜರಾತ್ನಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಖನಾ ಎನ್ನುವಂಥದ್ದು ಮಧ್ಯಪ್ರದೇಶದಲ್ಲಿರುವಂತಹ ಪ್ರಮುಖ ರಾಷ್ಟ್ರೀಯ ಉದ್ಯಾನವನವಾಗಿರುವಂಥದ್ದು. ಬಂಡೀಪುರ, ಬನ್ನೇರ್ಘಟ್ಟ, ನಾಗರಹೊಳೆ ಇವು ಕರ್ನಾಟಕದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳಾಗಿ ನಾವು ನೋಡ್ತಕ್ಕಂಥದ್ದಿದೆ. ಸರೀಕ್ಷಾ ಎನ್ನುವಂಥದ್ದು ರಾಜಸ್ಥಾನದ ರಾಷ್ಟ್ರೀಯ ಉದ್ಯಾನವನ. ದುಧುವಾ ಎನ್ನುವಂಥದ್ದು ಉತ್ತರ ಪ್ರದೇಶದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನ. ಹಾಗೆ ತೊಡೋಬಾ ಎನ್ನುವಂಥದ್ದು ಮಹಾರಾಷ್ಟ್ರದಲ್ಲಿ ಕಂಡುಬರುವಂತಹ ಪ್ರಮುಖ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿ ನಾವು ನೋಡ್ತಕ್ಕಂಥದ್ದಾಗಿ ಇದೆ. ಇಲ್ಲಿ ಸುಂದರ್ಬನ ಎನ್ನುವಂಥದ್ದು ಹುಲಿಗಳು ಒಂದು ಸಂರಕ್ಷಣಾ ಕೇಂದ್ರವಾಗಿ ಸುಂದರ್ಬನನ್ನು ನಾವು ನೋಡ್ತಾ ಹೋಗ್ತೀವಿ. ಅದೇ ಗಿರ್ ಎನ್ನುವಂಥದ್ದು ಸಿಂಹಗಳ ಒಂದು ಸಂರಕ್ಷಣಾ ಕೇಂದ್ರವಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ನೆನಪಿಟ್ಕೊಳ್ಳಿ, ಸುಂದರ್ಬನ್ ಎನ್ನುವಂಥದ್ದು ಹುಲಿಗಳ ಒಂದು ಸಂರಕ್ಷಣಾ ಕೇಂದ್ರ, ಗಿರ್ ಕಾಡುಗಳು ಈ ಒಂದು ಸಿಂಹಗಳ ಒಂದು ಸಂರಕ್ಷಣಾ ಕೇಂದ್ರವಾಗಿ ನಾವು ನೋಡಬಹುದಾಗಿದೆ. ಇಷ್ಟು ಈ ಒಂದು ವನ್ಯಜೀವಿ ಧಾಮಗಳು ಮತ್ತು ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ನಾವು ನೋಡ್ತಾ ಹೋಗಬಹುದಾಗಿದೆ. ಈ ಅಂಶವನ್ನ ಬರ್ಕೊಳ್ಳಿ. ನಂತರದಲ್ಲಿ ಅಂತಿಮವಾಗಿ ಇವುಗಳ ರೀತಿಯಾಗಿರ್ತಕ್ಕಂತಹ ಒಂದು ಜೀವ ಸಂರಕ್ಷಣಾ ವಲಯಗಳು ಎನ್ನುವಂಥ ರೀತಿ ವಿಭಾಗ ಮಾಡಿದ್ದೀವಿ. ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೀವಿ ಸಂರಕ್ಷಣಾ ವಲಯಗಳು ಇವು ವಿಶೇಷವಾಗಿರುವಂತಹ ರೀತಿಯಲ್ಲಿ ವಿಶಿಷ್ಟವಾದಂತಹ ಪ್ರಾಣಿ ಸಂಕುಲವನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರನೇ ಭಾರತದಲ್ಲಿ 18 ಜೀವಿ ಸಂರಕ್ಷಣಾ ವಲಯಗಳನ್ನು ನಿರ್ಮಿಸಿಕೊಂಡಿರುವಂತದ್ದಾಗಿದೆ. ವಿಶಿಷ್ಟವಾದಂತಹ ಹಾಗೆಯೇ ಅಪರೂಪವಾಗಿರ್ತಕ್ಕಂಥ ಪ್ರಾಣಿ ಸಂಕುಲವನ್ನು ಸಂರಕ್ಷಿಸಬೇಕು. ಜೊತೆಗೆ ಇದರ ಉದ್ದೇಶಗಳು ಕೂಡ ಇದ್ದಾವೆ. ಅವುಗಳನ್ನ ನೋಡ್ತಾ ಹೋದಾಗ ಮೊದಲನೇದಾಗಿ ಜೀವಿ ಸಂರಕ್ಷಣಾ ವಲಯ ಅಂದ್ರೆ ಏನು ನೋಡಿ, ಸಂರಕ್ಷಿಸಲ್ಪಟ್ಟ ಭೂಪ್ರದೇಶಗಳ ವಿಶಾಲವಾದ ಒಂದು ಭಾಗ. ಸಂರಕ್ಷಿಸಲ್ಪಟ್ಟ ಭೂಪ್ರದೇಶಗಳ ವಿಶಾಲವಾದ ಒಂದು ಭಾಗ ಅಥವಾ ಕರಾವಳಿಯ ಪರಿಸರವನ್ನೇ ಜೀವಿ ಸಂರಕ್ಷಣಾ ವಲಯ ಅಂತೇಳಿ ಕರೆಯಬಹುದಾಗಿರ್ತಕ್ಕಂಥದ್ದಿದೆ. ಇದು ಪ್ರಮುಖವಾಗಿ ಒಂದು ಅರಣ್ಯ ಪ್ರದೇಶದಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಜೀವಿಗಳನ್ನ ಸಂರಕ್ಷಿಸೋದಕ್ಕೋಸ್ಕರನೇ ನಿರ್ಮಿಸಿರುವಂತಹ ಒಂದು ಕೇಂದ್ರವಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಇದರ ಉದ್ದೇಶಗಳನ್ನು ಗಮನಿಸಿಕೊಳ್ಳಿ. ಜೀವಿಗಳ ಒಂದು ಸಂರಕ್ಷಣೆ, ಅಲ್ಲಿರ್ತಕ್ಕಂತಹ ವನ್ಯಜೀವಿಗಳ ಸಂರಕ್ಷಣೆ, ಹಾಗೆ ಆ ಒಂದು ಕಾಡು ಅರಣ್ಯ ಜೀವಿಗಳ ಬಗೆಗಿನ ಸಂಶೋಧನೆಗಳು, ಹಾಗೆ ಅವುಗಳ ಬಗೆಗಿನ ಶಿಕ್ಷಣ, ಜೀವಿಗಳು ಅರಣ್ಯಗಳ ಬಗೆಗಿನ ಸಸ್ಯಗಳ ಬಗೆಗಿನ ಶಿಕ್ಷಣವನ್ನು ಕೊಡೋದಕ್ಕೆ, ಜೊತೆಗೆ ಸ್ಥಳೀಯರನ್ನ ಈ ಒಂದು ಜೀವಿ ಸಂರಕ್ಷಣೆಯಲ್ಲಿ ಅರಣ್ಯ ಸಂರಕ್ಷಣೆಯಲ್ಲಿ
ಪಾಲ್ಗೊಳಿಸಿಕೊಳ್ಳೋದಕ್ಕೆ, ಅವರನ್ನು ಭಾಗವಹಿಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಜೀವಿಗಳ ಸಂರಕ್ಷಣೆ, ಸಂಶೋಧನೆ, ಶಿಕ್ಷಣ, ಸ್ಥಳೀಯರನ್ನ ಭಾಗವಹಿಸಿಕೊಳ್ಳುವುದರ ಉದ್ದೇಶವನ್ನು ಇಟ್ಟುಕೊಂಡು ಭಾರತದಲ್ಲಿ 18 ಜೀವಿ ಸಂರಕ್ಷಣಾ ವಲಯಗಳನ್ನಾಗಿ ಗುರುತಿಸಿಕೊಳ್ಳಲಾಗಿದೆ. ಇಲ್ಲಿ ಉದ್ದೇಶ ನೆನಪಿಟ್ಕೊಳ್ಳಿ, ವಲಯ ಅಂದ್ರೆ ಏನು ಅಂತೇಳಿ ನೆನಪಿಟ್ಕೊಳ್ಳಿ. ಜೊತೆಗೆ ಇಲ್ಲಿ ಅವುಗಳ ಪ್ರಮುಖವಾಗಿರ್ತಕ್ಕಂತಹ ಜೀವಿ ಸಂರಕ್ಷಣಾ ವಲಯಗಳನ್ನ ಇಲ್ಲಿ ಕೊಡಲಾಗಿದೆ ನೋಡಿ. ನೀಲಗಿರಿ, ನಂದಾದೇವಿ, ನೋಕ್ರೇಕ್, ಮಾನಸ, ಗ್ರೇಟ್ ನಿಕೋಬಾರ್, ಮನ್ನಾರ್ಕಾರಿ, ಸುಂದರ್ಬನ್, ಹಾಗೆಯೇ ಸಿಮಿಲಿಪಾಲ್, ಕಾಂಚನಜುಂಗ, ಪಚುಮಾಲಿ, ಅಗಸ್ತ್ಯಮಲೈ, ದೀಬ್ರು, ಸೈಕೋವಾ, ದಿಬಾಂಗ್ ಹಾಗೆ ಇತರೆ 18 ಜೀವಿ ಸಂರಕ್ಷಣಾ ವಲಯಗಳು ಭಾರತದಲ್ಲಿರುವಂಥದ್ದಾಗಿ ನಾವು ನೋಡ್ತಾ ಹೋಗ್ಬೋದು. ಈ ಅಂಶವನ್ನು ನೆನಪಿಟ್ಕೊಳ್ಳಿ. ಎಂದರೇನು, ಅದರ ಉದ್ದೇಶಗಳು ಯಾವುವು ಅಂತ ಹೇಳಿ, ಹಾಗೆ 18 ಜೀವಿ ಸಂರಕ್ಷಣಾ ವಲಯಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಇಷ್ಟು ಈ ಒಂದು ಜೀವಿ ಸಂರಕ್ಷಣಾ ವಲಯದ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ವಿದ್ಯಾರ್ಥಿಗಳೇ, ನಾವು ಇಲ್ಲಿವರೆಗೂ ಕೂಡ ಅರಣ್ಯ ಸಂಪತ್ತು ಎನ್ನುವಂತಹ ಈ ಒಂದು ಅಧ್ಯಾಯದಲ್ಲಿ ಅರಣ್ಯಗಳ ಅರ್ಥ, ಅರಣ್ಯಗಳ ಪ್ರಾಮುಖ್ಯತೆ, ಭಾರತದಲ್ಲಿ ಕಂಡುಬರುವಂತಹ ಪ್ರಮುಖ 6 ಅರಣ್ಯದ ವಿಧಗಳ ಬಗ್ಗೆ, ಹಾಗೆ ಅರಣ್ಯಗಳ ಹಂಚಿಕೆ, ಅರಣ್ಯನಾಶಕ್ಕೆ ಕಾರಣಗಳು ಹಾಗೂ ಅರಣ್ಯನಾಶವನ್ನ ತಡೆಗಟ್ಟೋದಕ್ಕೋಸ್ಕರ ಇರತಕ್ಕಂತಹ ಕ್ರಮಗಳ್ಯಾವು, ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು ಹಾಗೆ ಜೀವಿ ಸಂರಕ್ಷಣಾ ವಲಯಗಳ ಬಗ್ಗೆ ಸವಿಸ್ತಾರವಾಗಿ ಈ ಅವಧಿಯಲ್ಲಿ ತಿಳಿದುಕೊಂಡಿದ್ದೇವೆ. ಅಂತಿಮವಾಗಿ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಗೃಹಪಾಠವನ್ನು ಬರೆದುಕೊಳ್ಳಿ. ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆಗಳನ್ನು ಬರೆದುಕೊಳ್ಳಿ. ಕೊನೆಯದಾಗಿರ್ತಕ್ಕಂಥದ್ದು ನಿಮಗೆ ಯೋಜನಾ ಕಾರ್ಯದ ರೀತಿಯಲ್ಲಿ, ಚಟುವಟಿಕೆ ರೀತಿಯಲ್ಲಿ ಭಾರತದ ಅರಣ್ಯಗಳ ವಿಧಗಳನ್ನು ಆಧರಿಸಿದಂತೆ ಚಾರ್ಟ್ ಅನ್ನು ಸಿದ್ಧಪಡಿಸಿಕೊಳ್ಳಿ. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಿರಿ. ಆತ್ಮೀಯ ವಿದ್ಯಾರ್ಥಿಗಳೇ, ಹಾಗಾದರೆ ಈ ಒಂದು ಅಧ್ಯಾಯ, ಈ ಅಂಶಗಳ ಬಗ್ಗೆ ನಿಮಗೆ ಅರ್ಥವಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ನಮಸ್ಕಾರ.